ಕಚೇರಿಗಳಲ್ಲಿರುವಂತಹ ಎಲ್ಲ ಸಂಘಗಳು ಕೂಡ ಬಹಳ ಗಟ್ಟಿಮುಟ್ಟಾದ ಸಂಘಗಳು, ಗುಣಮಟ್ಟದ ಸಂಘಗಳಾಗಿ ಇವತ್ತು ಎಲ್ಲ ಕಾರ್ಯಕ್ರಮಗಳು ನಿರಂತರವಾಗಿ ನಡೆಸಲಿಕ್ಕೆ ಒಕ್ಕೂಟದ ಪದಾಧಿಕಾರಿಗಳ ಮಹತ್ತರವಾದಂತಹ ಪಾತ್ರ ಇವತ್ತು ಧರ್ಮಸ್ಥಳದ ಕಾರ್ಯಕ್ರಮ, ಇವತ್ತು ನಮ್ಮ ಕಾರ್ಯಕ್ರಮ ಅನ್ನುವಂಥ ದೃಷ್ಟಿಯಿಂದ ಒಕ್ಕೂಟದ ಪದಾಧಿಕಾರಿಗಳು ಇವತ್ತು ಕೆಲಸವನ್ನ ನಿರ್ವಹಣೆ ಮಾಡಿದ ಕಾರಣ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಯೋಜನೆ ಕಾರ್ಯಕ್ರಮಗಳು ಬಹಳ ಚೆನ್ನಾಗಿ ಬೆಳಲಿಕ್ಕೆ ಸಾಧ್ಯ ಆಗಿದೆ. ಈ ಎಲ್ಲ ದೃಷ್ಟಿಯಿಂದ ಇವತ್ತು ನಮ್ಮ ಸಂಘದ ಸದಸ್ಯರ ಮಕ್ಕಳು ಇವತ್ತು ಉನ್ನತ ಮಟ್ಟದ ಶಿಕ್ಷಣವನ್ನು ಮಾಡುವಂತ, ಉದ್ಯೋಗಕ್ಕೆ ಪೂರಕವಾದಂತಹ ಶಿಕ್ಷಣ ಮಟ್ಟವನ್ನು ಮಾಡುವುದರಿಂದ ಇವತ್ತು ಮಂಗಳೂರು ತಾಲೂಕಿನಲ್ಲಿ ಸುಮಾರು 75 ಮಂದಿ ಸುಜ್ಞಾನ ನಿಧಿಯನ್ನು ಪಡ್ಕೊಳ್ತಾ ಇದ್ದಾರೆ. ಜಿಲ್ಲೆಯಲ್ಲಿ 925 ಮಂದಿ ಈ ವರ್ಷದಲ್ಲಿ ಸುಮಾರು 19,33,000 ರೂಪಾಯಿಯನ್ನ ಮಕ್ಕಳ ಎಜುಕೇಶನ್ಗೆ ಇವತ್ತು ಏನು ವೃತ್ತಿಪರವಾದಂತಹ ಎಜುಕೇಶನ್ ಮಾಡಲಿಕ್ಕೆ 525 ಮಂದಿ ಇವತ್ತು ಸುಜ್ಞಾನ ನಿಧಿ ಕಾರ್ಯಕ್ರಮವನ್ನ ನಮ್ಮ ಇಡೀ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಇವತ್ತು ಮಕ್ಕಳ ವಿದ್ಯಾಭ್ಯಾಸಕ್ಕೆ ಕೊಡುವಂತ ಕಾರ್ಯಕ್ರಮ ಆಗಿದೆ. ಇವತ್ತು ಮಾಸಾಸನ ನಿರ್ಗತಿಕರು ಯಾರು ನಮ್ಮ ಯೋಜನೆಯಲ್ಲಿದ್ದಾರೆ, ಆ ನಿರ್ಗತಿಕರಿಗೆ ಒಂದೊಂದು ಊಟಕ್ಕೂ ಗತಿ ಇಲ್ಲ ಅನ್ನುವಂಥ ಸಂದರ್ಭವನ್ನು ಗುರುತಿಸಿಕೊಂಡು ಒಕ್ಕೂಟದವರ ಪದಾಧಿಕಾರಿಗಳ ಬೇಡಿಕೆಯ ಪರಿಶೀಲನೆ ನಂತರ ಇವರಿಗೆ ಇಂಥದೇ ಒಂದು ಕುಟುಂಬಕ್ಕೆ ಗತಿ ಇಲ್ಲ, ಅವರಿಗೆ ಏನಾದರೂ ಕೊಡಬೇಕೆನ್ನುವಂತ ಶಿಫಾರಸಿನ ಅನ್ವಯ ಮೇರೆಗೆ ಸುಮಾರು 726 ಕುಟುಂಬಗಳು ಇವತ್ತು ನಿರ್ಗತಿಕರ ಮಾಸಾಸವನ್ನ ಪ್ರತಿ ತಿಂಗಳು 1,000ದಂತೆ ಇವತ್ತು ಕ್ಷೇತ್ರದ ಮೂಲಕ ಆ ನಿರ್ಗತಿಕರ ಮಾಸಾಸ ನಮ್ಮ ಒಕ್ಕೂಟದ ಮೂಲಕ ಜನರಿಗೆ ಹೋಗ್ತಾ ಇದೆ. ಅದರಲ್ಲಿ ಕೂಡ ಇವತ್ತು ಕಳೆದ 3 ವರ್ಷಗಳಿಂದ ಪೂಜ್ಯರ ಮಹತ್ವಾಕಾಂಕ್ಷೆ ಯೋಜನೆಯಾದಂತ ಇವತ್ತು PRK ಪ್ರಗತಿ ರಕ್ಷಾ ಬಜೆಟ್ ಅನ್ನುವಂತ ಯಾರು ನಮ್ಮ ಸಂಘದ ಸದಸ್ಯರು ಬ್ಯಾಂಕಿನ ಮೂಲಕ ಸಂಘಕ್ಕೆ ಸಾಲವನ್ನು ಪಡ್ಕೊಂಡು ಒಂದು ವೇಳೆ ಅವರ ಆಕಸ್ಮಿಕವಾಗಿ ಡೆತ್ತಾಗಿರ್ಬೋದು ಅಥವಾ ಸ್ವಾಭಾವಿಕವಾಗಿ ಡೆತ್ತಾದಂತಹ ಸಂದರ್ಭದಲ್ಲಿ ಇವತ್ತು ಅಂತಹ ಕುಟುಂಬಗಳಿಗೆ ಸಾಲ ಮನ್ನಾ ಆಗಬೇಕು, ಅವರು ಸತ್ತಾದ ನಂತರ ಕೂಡ ಅವರಿಗೆ ಸಾಲದ ಹೊರೆ ಆಗಬಾರದು ಅನ್ನುವಂಥ ದೃಷ್ಟಿಯಿಂದ ಇವತ್ತು LIC ಆಫ್ ಇಂಡಿಯಾದ ಮೂಲಕ ನಮ್ಮ ಸಂಘದ ಸದಸ್ಯರಿಗೆ ಸಾಲ ಮನ್ನಾ ಆಗುವಂತ ದೃಷ್ಟಿಯಿಂದ ಏನಾದರೂ ಸಮಸ್ಯೆಗಳಾದಾಗ ತೀರಿಕೊಂಡಾಗ ಅವರು ಸಾಲಕ್ಕಾಗಿ ಪರದಾಟ ಮಾಡಬಾರ್ದು, ಅವರು ಮತ್ತೆ ಅದನ್ನು ಕೂಡ ನೆನೆಸಿಕೊಳ್ಳಬಾರ್ದು, ಅವರು ಸತ್ತ ನಂತರ ಅವರ ಸಾಲ ಪೂರ್ತಿಯಾಗಿ ಮನ್ನಾ ಆಗಬೇಕು. ಅವರು ಕಟ್ಟ ಸಂದರ್ಭದಲ್ಲಿ ಕಟ್ಟಿದ ಹಣ ಏನು ಸಾಯುವುದು ಇದೆ ಅದು ಅವರ ಕುಟುಂಬಕ್ಕೆ ಸಿಕ್ಕ ಅವರು ಸಾಂತ್ವನ ದೃಷ್ಟಿಯಲ್ಲಿ ಅವರಿಗೆ ಒಂದು ನೆಮ್ಮದಿ ಜೀವನವನ್ನು ಮಾಡಬೇಕು ಅಂತ ದೃಷ್ಟಿಯಿಂದ ಸುಮಾರು ನಮ್ಮಲ್ಲಿ ಪ್ರಗತಿ ರಕ್ಷಾ ಕವಚ ಈ ವರ್ಷದಲ್ಲಿ ಸುಮಾರು 523 ಮಂದಿ ಸದಸ್ಯರು, ನಮ್ಮ ಸಾಲ ತೆಗೆದುಕೊಂಡಂತ ಸದಸ್ಯರು ಮತ್ತೆ ಅವರ ಮನೆಯವರು ತೀರ್ಕೊಂಡಂತ ಒಂದು ಕುಟುಂಬಗಳು 523 ಮಂದಿ ಇವತ್ತು ನಮ್ಮ ಸಂಘದ ಸದಸ್ಯರ ಕುಟುಂಬದ ಸದಸ್ಯರು ಇವತ್ತು ತೀರ್ಕೊಂಡಿದ್ದಾರೆ. ಸುಮಾರು 4,90,00,000 ರೂಪಾಯಿ ಸಾಲ ಇವತ್ತು ಅವರ ಮನ್ನಾ ಆಗಿದೆ. ಅವರ ಕುಟುಂಬಗಳಿಗೆ ಇವತ್ತು LIC ಮೂಲಕ ನಮ್ಮ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಂತರ ಯೋಜನೆ ಮೂಲಕ ಇಂಥ ಕಾರ್ಯಕ್ರಮಗಳು ಜನರಿಗೆ ಮುಟ್ಲಿಕ್ಕೆ ಸಾಧ್ಯ ಆಗಿದೆ. ಸ್ವಾಗತಿಸ್ತಾ ಇದ್ದೇನೆ. ಈಗ ತಾನೇ ಕಾರ್ಯಕ್ರಮಕ್ಕೆ ಆಗಮಿಸಿರುವಂತ ನಮ್ಮ ಎಲ್ಲ ಕಾರ್ಯಕ್ರಮಗಳಿಗೆ ಬಿಡುವು ಮಾಡಿಕೊಂಡು ನಮ್ಮ ಕಾರ್ಯಕ್ರಮ ಈಗಾಗಲೇ ಮಾತಾಡಲಿಕ್ಕೆ ಹೋದಾಗ ಪರಿವರ್ತನೆ ಆಗಿದೆ. ಈ ಸಮಯಗಳು ನಮ್ಮ ವಾರಿತಿ ಸದಸ್ಯರನ್ನು ಓಡ್ ಬಂದಿದ್ದು ಕೆಲವು ಒಂದು 5 ವರ್ಷ ಒಂದು ಕಾರ್ಯ ಅಧ್ಯಕ್ಷ ಮಸ್ತ್ ನಮ್ಮ ಹೆಣ್ಣಿನ ಒಕ್ಕೂಟದ ಸದಸ್ಯರು ಇನ್ನು 2 ವರ್ಷದ ಅವಧಿ ಆಯೋಗ
ಪ್ರತಿಯೊಂದು ಸದಸ್ಯರನ್ನ ತ್ರೈಮಾಸಿಕ ಸಭೆಗೆ ಈರೇ ಪುನರ ಅಧ್ಯಕ್ಷರ ಆವರಣ ಪಂಪಿನ ಒತ್ತಾಯ ಮಂತ್ರದ ಸಂದರ್ಭವನ್ನು ಏನ ಯುವಮಾನಗಳು ನೆನಪರ ಸಾಧ್ಯತೆ ಅವೇ 2 ವರ್ಷದ ಬಂದ ಬೇಟೆ ಅಧ್ಯಕ್ಷರನ್ನ ಆಯ್ಕೆಯಾದ ಪುನರತಿ ಅಧ್ಯಕ್ಷರಾದ ಆಯ್ಕೆಯಾದಾಗ ಮಾತಾ ಅಧ್ಯಕ್ಷರಾದ ಕೂಡ ಏನೇ ಆಯ್ಕೆ ಮಾಡ್ತೀವಿ ಅಂಕಲಲ್ಲಿ ಆಯ್ಕೆಯ ಪರವಾಗಿ ನಾನಿನಿ ಕೇಂದ್ರ ಪಡೆದ ಅಧ್ಯಕ್ಷ 2 ವರ್ಷ ಸೇವೆ ಮಾಡ್ತಾರೆ ಅವಕಾಶ ಸಿಕ್ಕಿದ್ದು ಈ ಸಂದರ್ಭಗಳು ನಮ್ಮ ಒಕ್ಕೂಟದ ಮಾತಾ ಅಧ್ಯಕ್ಷರ ಪಡೆದ ಎನ್ನ ಒಂದು ವಿನಂತಿ ಯಾನ ಒಂಜರ ವರ್ಷ ತುಂಬು ಇತ್ತೆ ನಮ್ಮ ಬೇತೆ ಇನ್ಶೂರೆನ್ಸ್ ಕಂಪನಿಗಳಿಗೆ ಸುರಕ್ಷಣೆ ಕೊರದಿನಿರ್ದಾದ ಕೆಲವು ಸಮಸ್ಯೆಗಳು ನಂಗೆ ನಮ್ಮ ಎದುರು ತೋಜೊಂದುಂಡು ನಾನು ಒಂಜು ವರ್ಷ ತುಂಬು ನಮ್ಮ ಯೋಜನೆ ವತಿಯಿಂದ ಒಂಜಿ ಸುರಕ್ಷತಾ ವ್ಯವಸ್ಥೆ ಉಪ್ಪುನ ಟೈಮುಡು ನಮ್ಮ ಯಾನೊಂಜಿ ಗಾಡಿ ಡ್ರೈವರ್ ಅದು ಉಪ್ಪುನಾಯಿ ಅಂಚ ಸಂದರ್ಭ ಎನ್ಕೊಂಜಿ ಬಾಡಿಗೆ ಬರ್ತಿತ್ತು ಬಾಡಿಗೆ ಯಾನು ಡ್ರೈವಿಂಗ್ ಇತ್ತೆ ಈ ಮೇಟ್ ಎನ್ನ ಬಾಡಿಗೆ ಬೈತಿನಾರಿಗೆ ಒಂಜಿ ಫೋನ್ ಬರ್ತನು ಆ ಫೋನ್ ಬತ್ತಿನ ಸಂದರ್ಭ ಆರ ಪಾತ್ರರು ಎಂಕ್ ಆ ವಿಷಯ ಬನ್ನ ಸುರಕ್ಷದ ವಿಷಯ ಬರ ಪಾತ್ರ ಉಪ್ಪುನಾಗ ಹೆಂಗೆ ಗೊತ್ತಲ್ಲ ಒಂದು ಎಂಕ್ಲೆ ಯೋಜನೆಗೆ ಸಂಬಂಧಪಟ್ಟಿನ ವಿಷಯ ಅದು ಉಪ್ಪಡು ಪಂಡದು ಆರು ಫೋನ್ ಇವತ್ತು ಆಡಕ್ಕೆ ಎಂಡೆ ದಾದ ವಿಷಯ ಮಂಡದು ಆರು ಪಂಡ್ಯರು ಇನಿ ಎಂಗಳೊಂಜಿ ಸಂಬಂಧದಾರು ಡಿಸ್ಚಾರ್ಜ್ ಅವರು ಇಲ್ಲಾರು ಅರೆಗ 90,000 ಬಿಲ್ ಆತನಿಗೆ ಹಾಸ್ಪಿಟಲ್ಗೆ ಅಡ್ಮಿಟ್ ಆನಾಗ ನಿಕ್ಲಿಗೆ ಸುರಕ್ಷೋಡು 50,000 ತೆಕ್ಕೊಂಡು ಬಂದಿತ್ತರಿಗೆ ಇನಿ ಆರೆಗೆ ಸುರಕ್ಷೋಡು 10,000 ಸೆಂಕ್ಷನ್ ಆತದು ಮಂಡದು ಅಂಚದಾರು ಎಂಡ ಕಾಸಕ್ಕೇನೊಂದುಲ್ಲೇರು ಈ ಸಂದರ್ಭಡು ಯಾನ ಆಯ್ತಾ ವಾ ಸದಸ್ಯರು ಸಮ ಅರ್ಪಳದ ಹಂಚಿದಾರ ಸದಸ್ಯರು ತೋರೆ ಪಣಗ ಅವು ಎಂಕ್ಲೆಗೆ ನಮ್ಮ ಯೋಜನೆ ಕಚೇರಿಗೆ ಬರ್ಪಣೆ ಹೇಳಿದಾದ್ರೆ ಯಾನ ಆಯ್ತಾ ಸಂಘದ ಡೀಟೇಲ್ಸ್ ಬರೋದು ಎತ್ತದ್ದು ನಮ್ಮ ಯೋಜನೆದ ನಮ್ಮ ಸುರಕ್ಷಾಧಿಕಾರಿಯನ್ನು ವಸಂತರಿಗೆ ವಿಷಯ ತೆರಿಪಾಯ ವಿಷಯ ತೆರಿಪಾದ ನನಗೆ ಆರು ಇನಿಕ್ಕಲ ಒವ್ವೇ ಸುರಕ್ಷದ ವಿಷಯ ಯಾನ್ ಪಂಡಿನ ಪಾತ್ರಗೂ ಆರು ಸ್ಪಂದಿಸಿದ್ದಾರೆ 100% ಆರು ಸ್ಪಂದಿಸಿದ್ದಾರೆ ಕೆಲವು ನಮ್ಮ ಸದಸ್ಯರು ನಮ್ಮ ಇಷ್ಟಕ್ಕೆ ಒಂದು 10% ಏರೆಗ್ಲ ಕ್ಲೈಮ್ ಆದ ಅವಂದು ಅಂಡ ಆರ್ನ ಏತ್ತಾರು ಐಕ್ ಶಕ್ತಿ ಪಾಡುವರು ಪಂಡ ಆರ್ನ ಸಂಪೂರ್ಣ ಸಹಕಾರ ಐಕ್ ಕೊರೊಂದುಲ್ಲೇರು ಅರಗೆ ಈ ಸಂದರ್ಭದಲ್ಲಿ ವಿಶೇಷವಾದ ಧನ್ಯವಾದವನ್ನು ಕೊರೊಂದುಲ್ಲೇರು ಅವೇ ಒಂದು 2 ತಿಂಗಳು ಬಕ್ಕ ಅವೇ ವ್ಯಕ್ತಿ ಹೆಂಗೆ ತಿಕ್ಕೇರು ಅಪಘಾತ ಆಡಕ್ಕೆಂಡೆ ಅನ್ನಿದ ಸುರಕ್ಷದ ದಾದಾಂಡ ಬಂಡಿದ್ದು ಆ ಸಂದರ್ಭದ ಬಂಡಿರು ಆಕ್ಲಿಗೆ 50,000 ಸೆಂಕ್ಷನ್ ಆತನು ಬಂಡಿದ್ದು ಒಂದು ಪಾಪದಕ್ಲಿಗೆ ಒಂಜಿ ಭಾರಿ ಒಂಜಿ ಮುಖ್ಯವಾಯಿನ ಒಂಜಿ ನಮ್ಮ ಯೋಜನೆದು ಬರ್ಪಿನ ಒಂಜಿ ಸೌಲಭ್ಯ ನೀನು ಪೂಜಾ ಕಾವಂದೇಡೆ ಅನ್ನು ವಿನಂತಿ ಮಾಡ್ತಂದಿಲ್ಲ ನೀನು ನಮ್ಮ ಯೋಜನೆ ವತಿಯಿಂದ ಒರಿಪೋಡು ಸತೀಶ್ ಸನ್ನಾಫ್ ದಿವಂಗತ ರಾಮಪಣಿಕರ್ ಇವರು ಶ್ರೀ ತುಳಸಿ ಸ್ವಸಹಾಯ ಸಂಘದಲ್ಲಿ 12 ವರ್ಷದಿಂದ ಸಕ್ರಿಯವಾಗಿ ಸದಸ್ಯರಾಗಿದ್ದು ಸೋಮೇಶ್ವರ ಒಕ್ಕೂಟದ ಅಧ್ಯಕ್ಷರಾಗಿಯೂ ಸೋಮೇಶ್ವರ ವಲಯಾಧ್ಯಕ್ಷರಾಗಿಯೂ ಕರ್ತವ್ಯ ನಿರ್ವಹಿಸುತ್ತಿದ್ದಾರೆ. ಪ್ರಸ್ತುತ ಇವರನ್ನು ನೂತನ ಕೇಂದ್ರ ಒಕ್ಕೂಟದ ಅಧ್ಯಕ್ಷರನ್ನಾಗಿ ಆಯ್ಕೆ ಮಾಡಲಾಗಿದೆ. ಉಪಾಧ್ಯಕ್ಷರಾಗಿ ಶ್ರೀಮತಿ ಸುಷ್ಮಾ ಜನಾರ್ದನ್ ಇವರು ಪ್ರೇರಣಾ ಸ್ವಸಹಾಯ ಸಂಘದಲ್ಲಿ 8 ವರ್ಷಗಳ ಕಾಲ ಸಕ್ರಿಯವಾಗಿ ಭಾಗವಹಿಸುತ್ತಿದ್ದು ಕಾಪಿಕಾಡು ಕಾರ್ಯಕ್ಷೇತ್ರದಲ್ಲಿ ಶ್ರೀರಕ್ಷಾ ಒಕ್ಕೂಟದ ಅಧ್ಯಕ್ಷರಾಗಿದ್ದು ಉಳ್ಳಾಲ ವಲಯಾಧ್ಯಕ್ಷರಾಗಿಯೂ ಕರ್ತವ್ಯ ನಿರ್ವಹಿಸುತ್ತಿದ್ದಾರೆ. ಅಲ್ಲದೆ ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತಿನ ಮಾಜಿ ಅಧ್ಯಕ್ಷರಾಗಿರುತ್ತಾರೆ. ಪ್ರಸ್ತುತ ಇವರನ್ನು ಮಂಗಳೂರು ತಾಲೂಕಿನ ಕೇಂದ್ರ ಒಕ್ಕೂಟದ ಉಪಾಧ್ಯಕ್ಷರನ್ನಾಗಿ ಆಯ್ಕೆ ಮಾಡಲಾಗಿದೆ. ಶ್ರೀಮತಿ ಸುಚಿತ್ರಾ ಶಿವಾನಂದ್ ಇವರು ಬೆಳಕು ಸ್ವಸಹಾಯ ಸಂಘದಲ್ಲಿ 16 ವರ್ಷಗಳಿಂದ ಸಕ್ರಿಯವಾಗಿ ಸದಸ್ಯರಾಗಿದ್ದು ಯೋಜನೆಯ ಹಲವಾರು ಕಾರ್ಯಕ್ರಮಗಳಿಗೆ ಸಹಕಾರವನ್ನು ನೀಡುತ್ತಿದ್ದು ಎಯ್ಯಾಡಿ ಕಾರ್ಯಕ್ಷೇತ್ರದ ಧರ್ಮಶ್ರೀ ಒಕ್ಕೂಟದ ಅಧ್ಯಕ್ಷರಾಗಿದ್ದು ಕದ್ರಿ ವಲಯದ ವಲಯಾಧ್ಯಕ್ಷರಾಗಿಯೂ ಕರ್ತವ್ಯ ನಿರ್ವಹಿಸುತ್ತಿದ್ದಾರೆ. ಅಲ್ಲದೆ ಶ್ರೀರಾಮ ಭಜನಾ ಮಂಡಳಿಯಲ್ಲಿ ಮಹಿಳಾ ಅಧ್ಯಕ್ಷೆಯಾಗಿರುತ್ತಾರೆ. ಪ್ರಸ್ತುತ ಇವರನ್ನು ಕೇಂದ್ರ ಒಕ್ಕೂಟದ ಜೊತೆ ಕಾರ್ಯದರ್ಶಿಯನ್ನಾಗಿ ಆಯ್ಕೆ ಮಾಡಲಾಗಿದೆ. ನಮ್ಮ ಒಕ್ಕೂಟದ ಪರಿವರ್ತನೆ ಆತದೆ ಆನರ ಅಧಿಕೃತವಾದ ಇಲ್ಲಿ ದೇವರ ಅನುಗ್ರಹದೊಟ್ಟಿಗೆ ಪರಿವರ್ತನೆ ಆವಡು ಪಂಡಿತ ಕಾರ್ಯಕ್ರಮ ಅಂಚಾದ 2 ವರ್ಷ ಕಾಲ ಯಶಸ್ವಿಯಾದ ನಡ್ಕೊಂಡು ನನ್ನದೇ ಇರ್ಬೋದು ಅಂತ ಮಾಡಿದ್ರು ಭಾಷೆ ಒಂದು ನಿಜವಾಯಿನ ಒಂದು ಪ್ರತಿನಿಧಿತ್ವ ನಮ್ಮ ಶಾಸಕ ಎಲೆಕ್ಷನ್ ಬಂತು ಆಟ ವೋಟ್ ಕಾರ್ಡ್ ಇನಿ ಪಣ್ಣೊಂದುಂಡು
ಈ ಒಕ್ಕೂಟ ಯಶಸ್ವಿಯಾದ ನಡತದನ್ನು ಜನಕ್ಲಿಗೆ ಮಸ್ತ್ ಪ್ರಯೋಜನ ಆತನ ಬಣ್ಣದು ಅಂಚಾದ ಹೊಸಾತ್ ಏರು ಅಧಿಕಾರ ವಹಿಸನ್ನು ಆಕಲು ದುಂಬದ ಆದರ್ಶ ದಿಯೋನುಡು ದಮ್ಮದ ಆಕಲು ಮಾಲ್ದನ ಸೇವೆ ನೆನಪುಡು ದಿಯೋನುಡು ಆ ಪುದರ್ ಆ ಕೀರ್ತಿ ನನ್ನೆಲ್ಲ ಒರಿಪಿಲ್ಲಕ ಹೊಸತ್ ಒಕ್ಕೂಟದ ಅಧ್ಯಕ್ಷರೆಲ್ಲ ಸದಸ್ಯರೆಲ್ಲ ಸೇವೆ ಮಾಲ್ಪಡೋದು ಬಣ್ಣದು ನಮ್ಮ ಕ್ಷೇತ್ರದ ಮಂಜುನಾಥ ಸ್ವಾಮಿ ನೆನೆತಂದು ಕದಿರಿದ ಮಂಜುನಾಥ ಸ್ವಾಮಿ ನೆನೆತಂದು ಅಧಿಕಾರ ಹಸ್ತಾಂತರ ಮಾಲ್ತಂದಲ್ಲಿ. ಇದೀಗ ಪದಾಧಿಕಾರಿಗಳಿಗೆ ಪೂಜ್ಯರ ಮಾರ್ಗದರ್ಶನ ಹಾಗೂ ಪದಾಧಿಕಾರಿಗಳ ಪರಿಚಯವನ್ನು ಮಾಡಲಿಕ್ಕೆ ಬರ್ತಾ ಇದ್ದಾರೆ. ಕಾವೂರು ವಲಯದ ಮೇಲ್ವಿಚಾರಕರಾದ ಸವಿತಾಯಿಯವರು. ಇನಿ ಈ ಯೋಜನೆದ ವಿಶೇಷತೆ ದಾಯ ಈತ ಜನ ಪೊಂಜವಿನಿ ಬತ್ತದೇರಿಂದ ಪಂಡ ಒಂದು ಸ್ವಸಹಾಯ ಸಂಘ ಎಂಕ್ ಯಾನೇ ಸಹಾಯ ಮಾಲ್ತರೋದು ಮನ್ಪರಂಜಿ ತತ್ವ ಎಂಕ್ಲು ಮಾತಾಡಲೆ ಎಂಚೆ ಅನ್ನೋದು ಮಂಡ ದೇವರೇ ಎಂಕ್ಲೇನೆ ಬದುಕವೇರದು ಮಂಡ ಪ್ರತಿದಿನಲ್ಲೂ ಎಂಕ್ಲು ಪೂಜೆ ಮಾಲ್ಪುಂಡು ದಾಯ ಪಂಡ ದೇವರೇ ಮಿತ್ತು ನಮ್ಮ ದಿನ ಪಾಡ್ನು ಇಲ್ಲಾರ್ದು ಪಿದಾಡ್ನಾಗ ಕೈ ಮುಗಿದು ಪಿದಾಡ್ನು ದೇವರೇ ಯಾನು ಕ್ಷೇಮಡು ಇಲ್ಲಡೆ ಬರಡು ಜೋಕ್ಲು ಶಾಲೆ ಪೋನಾಗ ಕೈ ಮುಗಿನು ದೇವರೇ ಶಾಲೆ ಪೋಯಿನ ಜೋಕ್ಲು ಪೊರ್ಲುಡು ಪಿದಾಯ ಬರಡು ನಮ್ಮ ದಿನೋಲ ದೇವರೇ ಕೈ ಮುಗಿನು ದೇವರೇ ಸುಖ ಕೊರು ಆರೋಗ್ಯ ಕೊರು ನೆಮ್ಮದಿ ಕೊರು ಸಂತೋಷ ಕೊರು ಧೈರ್ಯ ಕೊರು ಪ್ರತಿಯೊಂದು ಜನಲ್ಲ ದೇವರೇ ನಮ್ಮ ನಟೋನು ಅಂಚನೆ ಐದು ಬೊಕ್ಕ ಸರ್ಕಾರ ಎಂಕ್ಲು ಪೂರ ಏಕ್ಲ ಸರ್ಕಾರ ತೂಪ ಏಕ್ಲೆಗೆ ವಾ ಯೋಜನೆ ಮಾಲ್ಪೇರು ಸರ್ಕಾರ ವಾ ರೀತಿ ಎಂಕ್ಲೆಗೆ ಸಹಾಯ ಕೊರ್ಪೇರು ಸವಲತ್ತು ಕೊರ್ಪೇರು ಸಬ್ಸಿಡಿ ಕೊರ್ಪೇರು ಐನ್ ತೂಪ ಕಾರ್ಪೊರೇಷನ್ ದಾಖಲು ಪೇಟೆಡಿಪ್ಪಿನಾಗಲೇ ಕಾರ್ಪೊರೇಷನ್ ದಾಖಲು ನಮ್ಮ ಕಾರ್ಪೊರೇಷನ್ಗೆ ಕಂದಾಯ ಕಟ್ಟುವ ಅಂಚನೆ ಕಾರ್ಪೊರೇಷನ್ದಾಗಲೇ ಎಂಗ್ಲಿಗೆ ಸಹಕಾರ ಕೊಡೋದು ನಮ್ಮ ಇನ್ನು ತೂವನ್ನು ಈ ಪೂರ ವ್ಯವಸ್ಥೆ ಎಲ್ಲ ನಮ್ಮ ಧಾನ್ಯ ಮಾಲ್ಪ ಅಂದ್ ಮಂಡ ಏರಾಡ್ಲೆಗ್ಲೆ ಸಹಾಯ ಮಾಲ್ಪಾಡು ದೇವೇರ್ ಮಾಲ್ಪಾಡು ಸರ್ಕಾರ MLA ನಾಕ್ಲು ಮಾಲ್ಪಾಡು ಆತನ ನಮ್ಮ ಕಾರ್ಪೊರೇಷನ್ ದಾಖಲು ಕಾರ್ಪೊರೇಷನ್ ಮೆಂಬರ್ ಮಾಲ್ಪಾಡು ಪಿದ ಹಿಡ್ದು ಊರ್ದ ಪಿದಾಯಣ ತಾಲೂಕು ಪಂಚಾಯತ್ ಜಿಲ್ಲಾ ಪಂಚಾಯತ್ ಏರನ್ಲ ಅವು ಎಂಗ್ಲೇ ಸಹಾಯ ಮಾಲ್ಪಡು ನಂಜಿ ಅಭಿಪ್ರಾಯ ಎಂಕ್ಲಿಪ್ಪ ಆಂಡ ಒಂಜಿ ಗಾದೆ ಉಂಡು ತುಳುಟು ಅಪ್ಪೆಸನು ಬಾಲೆ ಬುಲ್ಪಂದೆ ಪೇರು ಕೊರ್ಪು ಜೋಲು ಅಂತ ಬಣ್ಣದು ಆಯ್ತು ಅರ್ಥ ನಮಕ್ ಬೋಡಾಯಿನೇನು ನಮನೆ ಕೇಂದ್ರದ ತೊಗೊಂಡತ್ತಂದೆ ಅವು ದಾಲಾಕೇನಂದನೆ ಆಕಾಶದ ಬತ್ತು ಬೂರುಣಂದು ಬನ್ಪನ ಇಜ್ಜಿ ಆಕಾಶದ ಬತ್ತು ಬೂರ್ನ ಬರ್ಸ ಮಾತ್ರ ಈ ವರ್ಷ ಬೂರ್ಣದಾನೆ ಆಪುಂಡು ಕೆಲವು ಸರ್ತಿ ಹೆಚ್ಚು ಆಪುಂಡು ಕೆಲವು ಸರ್ತಿ ಕಮ್ಮಿ ಆಪುಂಡು ಈ ವರ್ಷ ವರ್ಷ ಬರ್ಚಿಂದು ಕೆಲವು ದಿಕ್ಕಡು ಕಪ್ಪೆಗೆ ಮದ್ಮೆ ಮಲ್ತೀರು ದಾಯಿ ಬರ್ಸ ಬತ್ತಿಜಿ ಏಕದಾನೆ ಮಲ್ಪೋಡು ಕಪ್ಪೆಗೆ ಮದ್ಮೆ ಮಲ್ಪೋಡು ನಾನು 5 ವರ್ಷ ಮದ್ಮೆ ಮಲ್ಪಿಜೀರಿ ದಯಮಾಡಿ ಆತ ಬರ್ಸ ಬರ್ತದೆ ನನ್ನ ಕಪ್ಪೆಗ್ಲ ಮದ್ಮೆ ಇಜ್ಜಿ ಜೋಕ್ಲೆಗ್ಲ ಮದ್ಮೆ ಇದನ್ನು ಇತ್ತನ ದುಡ್ಡು ಪೂರ ಖಾಲಿ ಆತನು ಸಾಲ ಆತನು ಒಂದು ದಾಯ ಬಯನ್ ಪಂಡ ಪ್ರತಿಯೊಂದು ಎಲ್ಲ ನಮ್ಮ ನನೋರಿ ಮಾಲ್ಪಾಡು ಆಯ ಮಾಲ್ಪಾಡು ಮೇ ಮಾಲ್ಪಾಡು ಎಂಕ್ಲು ಎನ್ನುವ ಆಯ್ತ ಬದಲಿಗೆ ಈ ಸ್ವಸಹಾಯ ಸಂಘದ ಕಲ್ಪನೆ ಇಂಚಿನ ಪಂಡ ಎಂಕ್ಲೇ ಬೋಡಯ್ಯನನ್ನು ಎಂಕ್ಲು ಕೇನುವ ಎಂಕ್ಲನ ಇಲ್ಲದ ಭವಿಷ್ಯನು ಎಂಕ್ಲೇ ಯೋಜನೆ ಪಾಡುವ ಎಂಕ್ಲೇ ದಾಯ್ತ ಬೋಡು ಸುರುಟು ಅವಕ್ಕೇನುಡು ಎಂಕ್ಲೆಗೂ ಇಲ್ಲು ಬೋಡು ಇಲ್ಲಗ ಫರ್ನಿಚರ್ ಬೋಡು ಈತೆ ಇನ್ನು ಮೂಲ ಬರೀತೀರಿ ಸೋಲಾರ್ ಹೀಟರ್ ಬೆಚ್ಚ ನೀರ್ದ ಬಿಯೋಡು ಬಂದು ಒಂಥ ವರ್ಷಕ್ಕೆ ದುಂಬು ಇಲ್ಲಗ ನೀರೇ ಇಜ್ಜಿ ಬೆಚ್ಚ ನೀರು ಬಲ್ತು ಬರ್ತಂದೆ ಪೊಂಜೋ ಹಳ್ಳಿಡು ತುಂಡ ಕಣಕ್ಕೆ ಕೊನವರ ಪೋಪೇತೀರಿ ಬೊಕ್ಕ ಇಂಚಿ ಪೂರ ಇತ್ತನ ಸಾಮಾನ್ಯ ಒಟ್ಟು ಮಾಡ್ತದೆ ಬೆಚ್ಚ ಇನಿ ಹೀಟರ್ ಬೋಡು ಟಕ್ಕ ಸ್ವಿಚ್ ಪಾಡ್ನಾಂಡು ತರಕ್ಕೆ ತಿರ್ತು ಅಂತಿನ ಬೆಚ್ಚ ನೀರು ಬೂರ್ನು ಮಂಡೆಗೆ ಈ ಕಲ್ಪನೆ ಜನಕ್ಲೆ ಬರ್ತನೆ TV ತೂಪಾರು ಸಿನಿಮಾ ತೂಪಾರು ಬೊಕ್ಕ ಬೇತೆ ಪೇಪರ್ ಓದುವರು ಮ್ಯಾಗಝಿನ್ಸ್ ಓದುವರು ಜೋಕ್ಲು ಶಾಲೆ ಪೋದು ಕಲ್ತೇರು ಮಲ್ಲಾಯರು ಇನ್ನು ಜೋಕ್ಲು ನಮ್ಮ ಲೆಕ್ಕ ಇಜ್ಜ ನಮ್ಮ ಲೆಕ್ಕ ಹಾಕಲು ಬಡತನ ಇಪ್ಪರ ಮನಸ್ಸಿಜ್ ಬಡವೇರ ಅಂಡಲ ಅನುಕೂಲಲು ಬೋಡು ಮನ್ಪುರ ಹಂತೋಗು ಜೋಕ್ಲು ಬರ್ತದೇರು ಇನ್ನು ಯಾನು 2 ಅಂಡ್ಲ ಕೇಂಡ ನಿಕ್ಲು ವಾ ಊರುಡುಲ್ಲಾರೆ ಎಂಕ್ಲಿಗೆ ಊರುಡುಲ್ಲ ಇಂಚಿತ್ನ ಹಳ್ಳಿಡುಲ್ಲ ಇಂಚಿತ್ನ ನೆಟ್ಟುಲ್ಲ ನಿಕ್ಲೆ ಜೋಕ್ಲು ಆಕ್ಲ ಅಮೇರಿಕಾಡುಲ್ಲೇರು ಆಕ್ಲು ಜರ್ಮನಿ ಡುಲ್ಲೇರು ಆಕ್ಲು ಇಂಗ್ಲೆಂಡ್ ಪಂಡ ಇನಿ ಜರ್ಮನಿ ಇಂಗ್ಲೆಂಡ್ ಪಂಡ ಒಂಜಿ 5 ವರ್ಷ ಹೋಗುದುಂಬು ಹಾಸನ ಡುಲ್ಲೇರು ಬೆಂಗಳೂರು ಡುಲ್ಲೇರು ಬೊಕ್ಕ ಮೂಲು ಉಡುಪಿ ಡುಲ್ಲೇರು ಅಂದು ಪಂಡ್ಲಕ್ಕ ಇನ್ನು ಅಮೇರಿಕಾ ಪೋಪುನ ಜೋಕ್ಲೆನು ಮರ್ಮಲ್ ಪೆದ್ದೋಡು ಮಗಲ್ ಪೆದ್ದೋಡು ನಿಕ್ಲು ಪುಲ್ಲ ಅಮೇರಿಕಾ ಪೋಪಾರೀತೆ ಪೂರ ಪೆದ್ದವರ್ಲ ಬಾಲೆ ಸಂಕರ್ಲ
ಐತೆ ಅರ್ಥ ಎಂಜಿನ ಬಂಡ ಕಲ್ಪನೆಲು ಜಾಸ್ತಿ ಆತನ ಆಸೆಲು ಜಾಸ್ತಿ ಆತನ ಅಂಚದು ಯೋಜನೆ ಪಾವಡು ಎಂಕ್ಲೆ ಇಲ್ಲಡೆಗೆ ದಾಯಿತ ಬೋರ್ಡು ಒಂದು ಬನ್ಪನ ಯೋಜನೆ ಪಾವಡು ಈ ಯೋಜನೆಯಲ್ಲೇನೆ ಮಾಲ್ಪರ ಐತೆ ಜ್ಞಾನ ವಿಕಾಸ ಅನ್ನೋ ಒಂದು ಕಾರ್ಯಕ್ರಮ ಉಂಡು ಆ ಕಾರ್ಯಕ್ರಮ ನಿಕ್ಲೆಗ್ಲ ಆಸೆ ಉಂಡು ಆ ಆಸೆಗೆ ಪೂರಕವಾದ ವ್ಯವಸ್ಥೆ ಎಲ್ಲ ಉಂಡು ಆ ವ್ಯವಸ್ಥೆಯನ್ನು ಕಾರ್ಯಗತ ಮಾಲ್ಪರ ಯೋಜನೆ ಈ ಕಿರು ಆರ್ಥಿಕ ಯೋಜನೆ ಇದು ಎಂಚಿನ ಈ ಸಂಘಲಿಡು ನಿಕ್ಲು ಸಾಲದೆ ಪರ್ ಸಾಲಗೆ ಸಲಾದ ಸಂಘ ಇಜ್ಜಿ ಸಾಲಗೆ ಸಂಘ ಸರಿಯಾದ ಸಂಘ ಯೋಜನೆಗೆ ಸರಿಯಾದ ಸಂಘ ಉಂಡು ಯೋಜನೆ ಕಾರ್ಯಗತ ಆವಡು ಪಡೆದ ಸಂಘ ಉಂಡು ಆ ಯೋಜನೆನ ಕಾರ್ಯಗತ ಮಾಲ್ಪಡುಂದಾಂಡ ದುಡ್ಡು ಬೋಡು ಎಂಕ್ಲು ಪಂಪ ನಿಕ್ಲು ನೆಮ್ಮದಿ ಇಪ್ಪಡು ಅಂದು ಸ್ವಾಮಿ ಇಪ್ಪಡು ಇಲ್ಲಡೆಗೆ ಎಂಕ್ಲೆಗ್ ಬೊಡಾಯಿನ ವಸ್ತು ಎಂಕ್ಲು ದೆತ್ತುಂಡು ದೆತ್ತೋನಿ ಎಂಚೆ ದೆತ್ತೊನ್ನು ಒಂಜಿ ಎಂಕ್ಲೆಗ್ ಇಲ್ಲಡೆಗೆ ಒಂಜಿ ಎಡ್ಡೆ ಟಿ ವಿ ಬೋರ್ಡು ಆತನ ಎಂಕ್ಲು ಇಲ್ಲಡೆ ಒಂಜಿ ವಸ್ತು ಬೋಡು ಎಂಚೆ ದೆತ್ತೊಂಬರು ಏತ ಆಪುಂಡು ಟಿ ವಿಗೆ 40,000 ರೂಪಾಯಿ ಆಪುಂಡು ಸರಿ 2,000 ರೂಪಾಯಿ ಹೊರತೊಂದು ಬೋಂಡು ಒಂಜಿ 15,000 ರೂಪಾಯಿ ಅನಗ ಶಾಲೆಗೆ ಫೀಸ್ ಕಟ್ಟುಂಡು ಜೋಕ್ಲೆಗೆ 10,000 ರೂಪಾಯಿ ಕಟ್ಟಂಡು ಕೂಡ 5,000 ರೂಪಾಯಿ ವರಿಂಡು ಕೂಡ ಒಂಜಿ ಆಜಿ ತಿಂಗಳು ಅನ್ನ 25,000 ರೂಪಾಯಿ ಅಂಡು 25,000 ರೂಪಾಯಿ ಅನ್ನಗ ಒಂಜಿ ಜೋಕ್ಲೆಗೆ ಒಳಗ ಟೂರ್ ಪೋಡಿಗೆ ಅದನ್ನ ಮದ್ಮೆಗೆ ಖರ್ಚು ಆವಡಿಗೆ ಅಂತ ಅನ್ನಕ ಕೊಡಬೇಕು ಅಂತೂ ಇಂತೂ ಒಂಜಿ 40,000 ರೂಪಾಯಿ ಕೈಟ್ 40,000 ರೂಪಾಯಿಲು ದುಡ್ಡು ಅನ್ನಗ 2 ವರ್ಷ ಅವರ್ಲೇವು 5 ವರ್ಷ ಅವರ್ಲೇವು ಅಂಡ್ ಇನ್ನಿದಾನೆ ಮಾಲ್ಪಾರ್ನಿಕಲು ಸಂಗಡ ಸಾಲ ದೆಪ್ಪವರು ಬೋಡೈನ ವಸ್ತು ದತ್ತನ್ವರು ಇಲ್ಲು ರಿಪೇರಿ ಮಾಲ್ತನ್ವರು ಫೀಸ್ ಬಂಡ ಫೀಸ್ ಕಟ್ಟುವರು ಅತ್ತಂದಾಂಡ ನಿಕ್ಲೆ ಬೋಡಾಪ್ನ ವ್ಯವಸ್ಥೆಯನ್ನು ಪೂರ ಮಾಲ್ತನ್ವರು ವಾರಡು ಕಂತು ಕಟ್ಟೊಂದು ಬರ್ಪಾರು ಅಂಚಾದು ಇನ್ನು ಟಿ ವಿ ಸುರುತಾನಿಯೇ ಬತ್ತಂಡು ಸ್ವಿಚ್ ಆನ್ ಮಾಲ್ತದ ಟಿ ವಿ ತೂದು ಸಿನಿಮಾ ತೂವೊಂದು ಐತ ಒಟ್ಟಿಗೆ ಇಲ್ಲದ ಕೆಲಸ ಮಾಲ್ತೊಂದು ಕಂತು ಕಟ್ಟೊಂದು ಬರಲಿ ದುಮ್ಮದರಕ ಪೂರಾ ದುಡ್ಡಾದ ಬೊಕ್ಕ ಟಿ ವಿ ಖರೀದಿ ಮಲ್ಪುನ ಸೈಕಲ್ ಖರೀದಿ ಮಲ್ಪುನ ಅತನ ಫೀಸ್ ಕಟ್ಟುನ ಅಗತ್ಯ ಇಜ್ಜಿ ನಮ್ಮ ಯೋಚನೆ ಇತ್ತಂಡ ಯೋಜನೆ ಉಂಡು ಯೋಜನೆ ಇತ್ತಂಡ ಯೋಚನೆ ಉಂಡು ಈ ಸತ್ಯ ನೆನಪು ಯೋಚನೆ ಬಂಡ ನಮಕು ಮನಸ್ಸಿಗೆ ಯೋಚನೆ ಬರ್ಪುಣ ಐನು ಕಾರ್ಯಗತ ಮಲ್ಪುನ ಯೋಜನೆ ಉಂಡು ಯೋಜನೆ ಇತ್ತನ ಮಾತ್ರ ಯೋಚನೆ ಮಲ್ಪ ಯೋಚನೆ ಮಲ್ಪ ಎಂಕ್ಲೈಗೆ ಆಸೆ ಮುಟ್ಟದು ಎಂಕ್ಲಿಗೆ ಎಂಕ್ಲೇನು ಕೆರ್ಪಾರ್ ನಿಕ್ಲು ಐತ ಬದಲಿಗೆ ಆಸೆ ಪೂರೈಸೋರ ಸಾಧ್ಯತೆನ ಮಾತ್ರ ಮಾಲ್ಪಲೆಂದು ಬಂದು ಇನ್ನು ಯೋಚನೆ ಒಂದು 2 ಲಾಭ ಒಂದು ಎನ್ಕ್ಲೇನ ಜೋಕ್ಲೆಗ್ಲೇ ಸೇರಿದು ಆಗೊಂಜಿ ರಿಕ್ಷಾ ದೆಪ್ಪೊಡಿಗೆ ಆಗೊಂಜಿ ವ್ಯಾಪಾರ ಮಾಲ್ಪೊಡಿಗೆ ಕಸುಬು ಮಾಲ್ಪ ಐಕ್ ಬೋಡಾಯಿನ ದುಡ್ಡು ಎಂಕ್ಲಿಗವು ದುಂಬುದಾನೆ ಪೇತಂಡು ಕಂಡೆನೇ ಸಾಲದೆತ್ತಂಡ ಆದಾನೆ ಎನ್ನ ದುಡ್ಡವು ನಿನ್ನ ದುಡ್ಡು ಹಚ್ಚ ಪೇತೆ ಪಂಜೆಯಾಗಿ ಅಂಚಾದು ಏನು ತಮಾಷೆ ಬಂಡ್ರಂಡಿ ಅಪ್ಪಲ್ಲ ಮೂಲೊಂಜಿ ಜಾತ್ರೆ ಒಂದುಂಡು ಮೂಲು ನಮ್ಮ ದೇವಸ್ಥಾನಡು ಜಾತ್ರೆ ಒಂದುಂಡು ಒಂಜಿ 500 ರೂಪಾಯಿ ಕೊರಲೆ ಬಂಡು ಪೋಪನ ಜನಿಕ 500 ರೂಪಾಯಿ ಹೊಲ್ತು ಕೊರ್ಪುಂಡು ಅಂಡ್ ಇನ್ನಿದಾನೆ ಒಂದು ಪೇರು 500 ರೂಪಾಯಿ ಕೊರ್ರ ಪಿರಾಜಾರ್ನ ಕಂಡಿನ 50,000 ರೂಪಾಯಿ ಕೊನಲ್ಲ ಅಂತನ್ಪಿ ದಯಪಂಡ ಗೊತ್ತು ನೀನು ಪೊಂಜೆವಕ್ಕೆ ಆ ಶಕ್ತಿ ಬರ್ತದೆ 25,000 ರೂಪಾಯಿದ 50,000 ರೂಪಾಯಿ ಸಾಲ ದೆಪ್ಪನ ಶಕ್ತಿ ಬರ್ತದೆ ಅಂಚಾದು ಇನ್ನು ಯೋಚನೆ ಮಾಲ್ತೇರಿಂದಾಂಡ ಯೋಜನೆ ಹಿಡಿದು ಸಹಾಯ ತೆಕ್ಕೊಂಡು ಆಂಡ ಪೊಂಜೆವೆಗೆ ದಾಯ ಸಾಲ ಕೊರ್ಪಾರಂದು ಕೇನು ಬೇರೆ ಸ್ವಸಹಾಯ ಸಂಘದ ಪೊಂಜೆವೆ ದಾಯ ಎಂಕ್ಲೇಟ್ ಆಂಜೋಲೆ ರಿಜನ್ ಇಡೀ ಪ್ರಪಂಚೋಡು ಆಂಜೆವಿನ ಸ್ವಸಹಾಯ ಸಂಘ ಇಜ್ಜಿ ದಯಪಂಡ ಆಂಜೆವಿನ ನಂಬರ್ ಆಪುಜಿಂದ ಪಣದೇ ಪೊಂಜೆವೆ ಕೊರ್ಪುನ ಅವು ಮಾತ ಇಡೀ ವಿಶ್ವಡು ಹೋಲೋದು ಬಂಡ ಮಹಿಳಾ ಸ್ವಸಹಾಯ ಸಂಘ ಅಂತಂದರೆ ಪುರುಷ ಸ್ವಸಹಾಯ ಸಂಘ ಎಂಕುಲು ಮಾತ್ರ ಒಂಚೂರು ನಂಬುದು ಅಂತ ಆಂಜೆವೇನು ಮಾಲ್ತದ ಇತ್ತೆ ಅಧ್ಯಕ್ಷರೇನು ಗಟ್ಟಿದಾಗ ಬೋರ್ಡು ಬಂದು ಆಂಜೆವೇನು ಮಾಲ್ಪಡು ಅಂತ ಬೆರಿಲ್ಲ ಗಟ್ಟಿ ಬೋರ್ಡು ಎದೆಲ್ಲ ಗಟ್ಟಿ ಬೋರ್ಡು ಇಜಿಂದ ಪೊಂಜವು ಮಾತ್ರ ಸಂಘ ದಾಯಪಂಡ ನೀಯತ್ತಡು ಶಿಸ್ತುಡು ದುಡ್ಡು ಉಪಯೋಗ ಮಾಲ್ತದು ಪಿರ ಕಟ್ಟು ನಾಲ್ಕು ಇತ್ತನದಾಂಡ ಪೊಂಜವು ಒಂದು ಪಂಡದು ಬೊಕ್ಕ ಸರಿಯಾದ ದುಡ್ಡುಗೂ ಉಪಯೋಗ ಅವಡು ಆಂಜೆವಿಡ ಪಂಡ ದಾನೆ ಪನ್ನು ಬೇರೆ ನಿಕ್ಲು ದುಡ್ಡು ಕೊರ್ಪನ ಕೊಡ್ಲಿ ಎಂಕ್ಲು ವೈ ಖರ್ಚು ಮಲ್ಪ ನಿಗಲೆದಾಯಿ ಪೊಂಜೋ ಪನ್ಪರ ನಿಗಲು ಪನ್ಪರ ಅಂಚ ನಿಗಲು ಹೆಜ್ಜೆ ವಾ ಉದ್ದೇಶಕ್ಕೆ ಸಾಲ ದೆಪ್ಪೋರ ಆ ಉದ್ದೇಶಕ್ಕೆ ಉಪಯೋಗ ಮಲ್ಪಾರು ವಾರದ ಕಂತು ಕಟ್ಟುವಾರು ಅಂಚಾದು ಇನ್ನು ಸ್ವಸಹಾಯ ಸಂಘಟದ ಪರಿವರ್ತನೆ ಅವೊಂದು ಬರ್ತದಂದ್ರೆ ಸಾಲ ತಿಕ್ಕೊಂಡು ಅವು ಆಯಾನ ಶಕ್ತಿದ ಮಿತ್ತು ಇದೆ ಒರಿಯಾಗ 25 ಕಿಲೋ ತುಂಬಲಿ ಮಂಡೆಡು ಏತು 25 ಕಿಲೋ ಆಗ 50 ಕಿಲೋ ದಿನ ದಾನೆ ಹಾಕೊಂಡು ದಾನೆ ಹಾಕೊಂಡು ಇತ್ತೆ ಪೊಂಜೋ ನಿಕ್ಲು ಮಾತ್ರ ಕೆಲಸ ಮಲ್ಪಾರು ನಿಗಲಿಗಲ್ನ ದೇಹದ ಶಕ್ತಿ ಪ್ರಕಾರ 25 ಕಿಲೋ ಮಂಡೆಡ್ದೀವಲ್ಲಿ ದೇರ್ಪರ ಸಾಧ್ಯ ಉಂಟು ಬೆರಿಟ್ಟು ದಿನ ಬೆರಿಟ್ಟು ದೇರ್ಪರ ಸಾಧ್ಯ 50 ದಿಂಡ
ತಿರ್ತುಬುರುಂಡು ಅತ್ತಂದಾಂಡ ಬೆರಿ ಬಗ್ಗುಂಡು ಅದನ್ನು ಕೆಕ್ಕಲು ಪೊಲಿ ಉಂಡು ಅಂಚನೆ 25,000 ರೂಪಾಯಿ ಸಾಲ ದೆಪ್ಪನ ಶಕ್ತಿ ಇತ್ತನಂದಾಂಡ 25,000 ರೂಪಾಯಿ ಸಾಲ ದೆತ್ತೊಂದು ಪಿರ ಕಟ್ಟುನಂಚಿತ್ತ ಶಕ್ತಿ ಇತ್ತು ನಾಲ್ಕು ಐವ ಕೊರಂಡ ದೆತ್ತೊನ್ನಾಗ ಖುಷಿ ಆಪುಂಡು ಪಿರಕೆನ್ನಾಗ ಮಾತ್ರ ಭಾರಿ ಕೋಪ ಆರ್ಪುಂಡು ಸಾಲ ಕೊರ್ನಾನಿ ಸೇವಾ ಪ್ರತಿನಿಧಿ ದೇವರ ಲೆಕ್ಕ ತೋಜೋಳು ಸಾಲ ಕಟ್ಟಿಜಾರೇ ಅಂತ ಬಂದಾಗ ಮಾರಿ ಲೆಕ್ಕ ಹೋಜೋಳು ಒಕ್ಕೂಟದ ಅಧ್ಯಕ್ಷರು ಪಡ್ಡೇರು ಎಂಕ್ 2 ವರ್ಷ ಅನಗ ನನ್ನ 2 ವರ್ಷ ಇಪ್ಪಲೇ ಬಂಡೇರಿದ್ದು ಬಹುಶಃ ಭಾರಿ ಎಡ್ಡೆನ್ನಾರಂತ ಹೋಜುನು ಜೋರು ಮಲ್ದ ಜರದಾನ ಜೋರು ಮಲ್ದ ಡಾಜೆ ಪೇರ ಸರಿಯಾದ ಕೊರ್ಲಾದ ಬಂಡ ಭಾರಿ ಕೋಪ ಆರ್ಪುಂಡು ಆಂಡ ನಮ್ಮ ಸಂಘಲೆಡು ಆಕ್ಲು ಪಣ್ಣನೇ ಸತ್ಯ ಎಂಜಿನ ಬಂಡ ಅವೇ ಜವಾಬ್ದಾರಿ ಇಜ್ಜಂದೆ ಸಾಲ ತಿಕ್ಕುನ ಇತ್ತನ ಸ್ವಸಹಾಯ ಸಂಘ ಮಾತ್ರ ಅಂಚನೆ ನಮ್ಮ ಸ್ವಸಹಾಯ ಸಂಘಟನೆಗಳು ಕೇಂದ್ರೀತೆ ನಮ್ಮ ಮಕ್ಕಳು ಓದು ಪಂಡೇರು ಎಂಜಿನ ಬಂಡ ಇನ್ಶೂರೆನ್ಸ್ ಪ್ರಗತಿ ಸರ ಒಂದು ಇಂಜಿನ ಆರೋಗ್ಯ ವಿಮೆ ಉಂಡು ಐತ ಒಟ್ಟಿಗೆ ಜೋಕ್ಲೆಗೆ ಸ್ಕಾಲರ್ಶಿಪ್ ಉಂಡು ಮಕ್ಕಳಿಗೆ ಡಿಗ್ರಿ ಓದು ನಾಕಲೆಗೆ ಅವು ಅತ್ತಂದೆ ನೆಕ್ಲೆಗೆ ಏರೆಗೆ ಈತ ಪಸತ್ ಈ ಜೀವರಕ್ಷಾ ಯೋಜನೆ ಅಂತ ಮಾಲ್ತದ ಮಾತಾರೆಗ್ಲ ಗೊತ್ತುಂಡತ್ತ ಜೀವರಕ್ಷಾ ಕವಚ ಗೊತ್ತುಂಡತ್ತ ಮಾತಾರೆಗ್ಲ ಏರೆಗ್ಲ ಗೊತ್ತಿಜಿನ ಬನ್ಲೆ ಸಾಲ ನಿಕ್ಲು ದೆತ್ತೊಂಡು ವೆಟಿಗೆ ಅವು ಇನ್ಶೂರೆನ್ಸ್ ಆಪುಂಡು ಅಪ್ಪಗನೆ ಆ ನಡೆದವರ ದೇವರ ದೀರ್ಘಾಯುಷು ಕರಡು ಅಕಸ್ಮಾತ್ ದಾಲಾಂಡ ಆರೋಗ್ಯ ಹೆಚ್ಚು ಕಮ್ಮಿ ಅದು ಎರಾಂಡ ದೇಹಾಂತಿ ಅಂಡಂದಾಂಡ ಆ ದುಡ್ಡು ಇನ್ಶೂರೆನ್ಸ್ ಕಂಪನಿ ದಾಖಲು ಸಾಲದ ಪರವಾದ ನಮಗೆ ಕೊಟ್ಬೇರು ಈ ವರ್ಷ 523 ಜನಕ್ಕೆ ಸಾಧಾರಣ 4,09 ಲಕ್ಷ ರೂಪಾಯಿ ಇನ್ಶೂರೆನ್ಸ್ ಕಂಪನಿ ದಾಖಲು ನಿಕ್ಲೆ ಪರವಾದ ಬ್ಯಾಂಕ್ಲಿಗೆ ಸಾಲ ಕಟ್ಟಿದ್ದಾರೆ ದಯಪಂಡ ಧರ್ಮಸ್ಥಳ ಯೋಜನೆ ಇರೋದು ಎಂಕುಲು ನಿಕ್ಲೆ ಸಾಲ ಕೊರ್ಪುಜ ಬ್ಯಾಂಕ್ ಇರೋದು ನೇರವಾದ ನಿಕ್ಲೆಗೆ ಸಾಲ ಕೊರ್ಪುಂಡು ನಿಖಿಲು ವಾರ ಕಟ್ಟಿನ ದುಡ್ಡು ಸೀದಾ ಬ್ಯಾಂಕಿಗೆ ಪೋಪಣತ್ತೆ ಧರ್ಮಸ್ಥಳ ಯೋಜನೆಗೆ ಬರ್ಪುಜ ಎಂಕುಲು ಕಾರ್ಯ ಜವಾಬ್ದಾರಿ ಮಾತ್ರ ಒಂದೇ ಹೆಗ್ಡರ್ನ ಪದರ್ ಉಂಡು ಹೆಗ್ಡರಿಗೆ ಜನಕ್ಕಲು ಮೋಸ ಮಲ್ಪಾಯರಂದು ಸಾಲ ಕೊರ್ಪಾಯರು ಬ್ಯಾಂಕ್ ದಾಖಲು ಇಜೆಂಡ 9,000 ಕೋಟಿ ಸಾಲ ಉಂಡು ಕಾದರೆ 9,000 ಕೋಟಿ ಸಾಲ ಉಂಡು 9,000 ಕೋಟಿ ಸಾಲ ದಾಖಲೆ ಇಜ್ಜಂದೆ ಕೊಡ್ತೀರು ಆ ಜವಾಬ್ದಾರಿ ಇಜ್ಜಿ ಧರ್ಮಸ್ಥಳದ ಇಡೀ ಆಸ್ತಿ ಮಾರ್ನಲ್ಲೂ 9 ಕೋಟಿ ರೂಪಾಯಿ 9,000 ಕೋಟಿ ತಿಕ್ಕಂಡು ಅಂಚದು ಎನ್ನ ಜವಾಬ್ದಾರಿ ಸಾಲ ಕೊಡ್ತಿದ್ದೀರಿ ಸಾಲ ಕೊಡ್ತನ ಜನಕ್ಲನ ನಿಷ್ಠೆ ಸತ್ಯ ಧರ್ಮ ಒಗ್ಗಟ್ಟು ಶಿಸ್ತಿಗೆ ಸಲಾದ ಸಾಲ ಕೊಡ್ತೀರ ಬ್ಯಾಂಕ್ ಅಂತ ಅಂದರೆ ಧರ್ಮಸ್ಥಳದ ಆಸ್ತಿದ ಗ್ಯಾರಂಟಿ ಇಡತ್ತೆ ಆಯ್ತ ಬದಲಿಗೆ ಅಕಸ್ಮಾತ್ ಆ ದೆತ್ತೊಂದು ದುಡ್ಡುಗುದಲ ರಿಸ್ಕ್ ಬತ್ತಂಡ ಎಂಕ್ಲು ಬೋದು ಇಲ್ಲದ ಅಕ್ಲೆ ಕೇಂಡ ಅಕ್ಲೆ ಕೊರ್ರ ಬಂಗಾಂಡ ಅಂದು ಪಂಡದು ಇನ್ಶೂರೆನ್ಸ್ ಮಾಲ್ದನು ಒಂಜಿ 5 ವರ್ಷಕ್ಕೆ ದುಂಬು ಬಜ್ಪೇಡ್ ಒಂಜಿ ಕಾರ್ಯಕ್ರಮ ಆದಿದ್ದೀನಿ ಇತ್ತ ಬಜ್ಪೇದಾಕ್ಲೆ ರೋಲರ್ ಕೈದೇರ್ಪಲೆ ಬಜ್ಪೇದಾಕ್ಲೆ ಬಜ್ಪೇಡ್ ಏನೊಂಜಿ ಕಾರ್ಯಕ್ರಮ ಬರ್ತಿದ್ದೆ ರಾಜ್ ಇಂಡಸ್ಟ್ರೀಸ್ ದನ್ನ ರಾಜ್ ಅಕಾಡೆಮಿ ಇಂಚಿನ ಜೋಳುಂಡು ಆನಿ ಒಂಜಿ ವಿಷಯ ಪಂಡೇರು ಎಂಜಿನ ಬಂಡ ಒಂಜಿ ಸಂಗೋಡು ಕಾದರ್ ಒಂಜಿ ಸಂಗೋಡು ಒಂಜಿ ಮೆಂಬರ್ ಸೈತೇರು ಆ ಗುಂಪು ದಾಖಲು ವಾರ ಆ ಪುಂಜವೇನ ಆ ಪುಂಜು ಇಲ್ಲಲ್ಲಿ ಇತ್ತನಲ್ಲ ಪುಂಜೇನ ಸದಸ್ಯನ ಕಂತು ಕಟ್ಟೊಂದು ಬರ್ತೀರ ಅಪ್ಪಾಗ ಒಂದು ಇತ್ತಿಜಿ ಜೀವರಕ್ಷಾ ವಿಮೆ ಇತ್ತಿಜಿ ಅವು ಏರೊಂದು ನಿಕ್ಲೆ ಗೊತ್ತಾವು ಮಕ್ಳಿಗೆ ಅದು ಆಕ್ಲು ದಾನ ಮಲ್ತು ಹೆಂಗೆ ಪಂಡೇರಿ ಹೆಂಜಿನ ಬಂಡ ಇಂಚಿ ಆಂಡು ಸ್ವಾಮಿ ಒಂಜೆಗೆ ಗುಂಪುಡು ಸಾಲ ಹಿಕ್ಕದಿತ್ತಂದ್ರೆ ಅಕಸ್ಮಾತ್ ಅವ್ರನ್ನ ಕಂಡೇನ ಇಂಚಾಯರು ಐನೇರ್ದವ್ರ ಅಲ್ಲೇ ಕಂತು ಕಟ್ಟರ ಬಂಗಾಂಡ ಅಪ್ಪಗ ಒರಿದಿನ ವರ್ಮ ಜನ ಪೊಂಜವು ದಾನೆ ಪಾತಿರ ಮೀಟಿಂಗ್ ಮಾಲ್ತು ಪಂಡೇರು ಪಂಡಗೆ ಸ್ವಾಮಿ ಎಂಕುಲು ಸ್ವಸಹಾಯ ಸಂಘ ಮಾಲ್ತಿ ಬೊಕ್ಕ ಧರ್ಮಸ್ಥಳ ಸಂಘದ ಎಂಕ್ಲೆಗೆ ಪ್ರಯೋಜನ ಆತನೇ ಅಂತುವುದು ಎಂಕುಲು ಸಾಲ ಬಾಕಿ ಮಾಲ್ತೊಂಜ ಆ ಪುಂಜವಿನ ದುಡ್ಡು ಎಂಕುಲು ವರ್ಮ ಜನ ಕಟ್ಟುವ ಅಂತ ಬಂದು ಕಟ್ಟರ ಶುರು ಮಾಡ್ತೇವೆ ಅಲೆಗೆ ಪಂಡೇರಿಗೆ ಇಂದಪ್ಪ ನಿಕ್ಕು ಏಪ ದುಡ್ಡು ಕಟ್ರ ಅಪ್ಪನಿ ಕಟ್ಲ ಒಂಜಿ ಬಟ್ಟಿ ಕಟ್ರ ಆಯ್ಜಿಂದಾಂಡ ನಿನ್ನ ಮಗೆ ಮಲ್ಲೆ ಅದು IAS ಕೆಲಸ ಸೇರಿದು ಬೆಂದಿ ಬೊಕ್ಕ ದುಡ್ಡು ಎಂಕ್ಲೆ ಪಿರ ಕೊಡ್ಲ ಆಂಡ ಎಂಕುಲು ನಿಕ್ಕು ನಿನ್ನ ಬೇರೆ ಆಧಾರ ಅದು ಎಂಕುಲು ಇಲ್ಲ ಅಂದ್ ಬಂಡೇರಿಗೆ ಒಂದು ಬಜ್ಪೇರಿ ಎಂಕ್ ನೆನಪು ಇತ್ತಲ್ಲ ಏನು ಆ ಊರು ಪಂಡಲ್ಲ నేను ಪಂಡ್ರೋನು ಆ ಊರಿಗೆ ಬಂಡ್ಲೆ అని ಪಂಡ್ರೋಡು ಬಜ್ಜಬೆತ್ತ ಒಂಜಿ ಆದರ್ಶ అని ಪಂಡ್ರೋನು ಎಂಕ್ಲನ ಸಂಘ ಏಗಡಿಡೇ ಪೋಡು ಅಂಚಾದು ಒಂದು ಸತ್ಯ ಭಾರಿ ನಿಕ್ಲು ಹೊರ್ತೊಂದು ಬರೋಡು ಅಕ್ಲು ಪಂಡ್ಲಕ್ಕ ಸಾಲ ಕಟ್ಟೋರ್ಚಿ ಸಾಲ ಪಿರ ಕೊರೋರ್ಚಿಂದ ಪಂಡಿರಿಂದಾಂಡ ಕೇನ್ನ ಕೊರ ಖುಷಿ ಆಪು ನಿಕ್ಲಿಗೆ ಅಂಡ ಬೇತೆ ವಾ ಸೊಸೈಟಿ
ವಾ ಬ್ಯಾಂಕ್ ಇರ್ದಲ್ಲ ಈ ನಮನಿದ ನಿಕ್ಲೇನೆ ಸ್ವಯಂ ಆಡಳಿತ ನಿಕ್ಲೇ ಜವಾಬ್ದಾರಿ ಇದ್ದ ನಿಕ್ಲೇನದೇ ಆಪನಂಚಿದ್ನ ವ್ಯವಸ್ಥೆ ನಿಕ್ಲಿರ್ದ ಆ ಬಂದು ಈ ಶಿಸ್ತು ನಿಕ್ಲು ಹೊರ್ತೊನ್ಲೆ ಎಂದು ಪಂಡದು ಅಂಚೆ ಇನಿ ಮುಲ್ತ ಭಾರಿಗೆ ಸಂತೋಷ ಪಂಡ ಮುಲ್ತ ಎ ಗ್ರೇಡ್ ಎಸ್ ಶ್ರೇಣಿ ಬೊಕ್ಕ ಎ ಗ್ರೇಡ್ 20,000 ಗುಂಪುಲು ಸರಿ ಕೇಂಡೋನ್ಲೆ ಮಸ್ತ್ ಲೆಕ್ಕಾಚಾರ ಪಂಡು ಗಡಿಬಿಡಿ ಆಪುಣ್ ನಿಕ್ಲೆ ಬೊಕ್ಕ 20,000 ಗುಂಪು ಎ ಬೊಕ್ಕ A+ ಡುಂಡು AS ಡುಂಡು ಕೇವಲ 375 20,000 ಗುಂಪು A+, 375 ಗುಂಪು ಮಾತ್ರ CD ಗುಂಪು ಅದುಂಡು ಅಪ್ಪಣ್ಣ 375 ಗುಂಪುದ ಎಂಚಿನ ಕತೆ ಅಂತ ಬಂಡ ಒರಿ ಮೆಂಬರ್ ಹಾಜರಾತಿ ಕಮ್ಮಿ ಆದಿಪ್ಪರೆ ಯಾವು ಅದನ್ನು ಒರಿ ಮೆಂಬರ್ ಕಟ್ಟಿನ ದುಡ್ಡು ಒಂಚೂರು ಕಮ್ಮಿ ಆದಿಪ್ಪರೆ ಯಾವು ಒವ್ವ ಆಂಡ್ದಂಡ ಖಾಲಿ ಬಾಕಿ ಅಂಚೆ 375 ಗುಂಪುದಲ್ಲ ಸಾಲ ಅಪಾಯಡುಂಡುಂದತ್ತು ಒಕ್ಕೂಟದಾಗ್ಲ ಪನ್ನು 2 ವರ್ಷ ಅಪಾಯ ಇಜ್ಜಾತ ಖಾಲಿ ಬರ್ಪುಂಡು ಪಕ್ಕ ಖಾಲಿ ಕಟ್ಟ ಒಂಚೂರು ಫಿರದು ಮಾಡಲು ಲೆಕ್ಕಾಚಾರಡು ABCD ಬರ್ಪುಂಡು ಅಂಚ ಏನಂಜಿ ನೆನಪು ಮಾಡಿ ತಮಾಷೆ ಪಂಡದ ಮುಗಿಪೋಯಿನ ಭಾಷಣ ನಮ್ಮ ಕ್ಷೇತ್ರಗೂ ಸಂಘದಾಕ್ಲು ಭೇಟಿಗೆ ಬರ್ಪೇರು ಏಪಲ ಬರ್ಪೇರು ಇತ್ತೆ ಕೊಡೆ ಚಾಮರಾಜನಗರ ಬೊಕ್ಕ ಕೊಳ್ಳೆಗಾಲ ಮಾತಾಡ್ತು ಬರೋ ಒಂದು ಇಪ್ಪೇರು ಅಂಚ ಯಾನಿತ್ತನೆ ಯಾನ್ ಪಾತೇರು ವೈಜನ ಇಲ್ಲದ ರಾಮ ಹೇಮಾವತಿ ಅಮ್ಮ ಆರು ಪಾತೇರ್ವೇರು ವೈಜನ ಕುಲೊಂದು ಕೆಂಡೇರಿಗೆ ನಿಕ್ಲನ ನಿಮ್ಮ ಗುಂಪೆಲ್ಲ ಹೇಗಿದೆ ಅಂದರೆ ಚೆನ್ನಾಗಿದೆ ಬಂಡೇರಿಗೆ ಏಕೆ ನಿಮ್ಮ ಗುಂಪಿನಲ್ಲಿ ಹೇಗೆ ಎಲ್ಲ CD ಗುಂಪು ಉಂಟಾ ಇಲ್ಲಮ್ಮ CD ಗುಂಪಿಲ್ಲ ಇಜ್ಜಿ CD ಗುಂಪು ಇಜ್ಜಿ ಬಿಯೂ ಇಲ್ಲಮ್ಮ ಅಂಡೇರಿಗೆ ಮೇರೆ ಭಾರಿ ಇಂದಾಡೋ CD ಗುಂಪುಲೆ ಇಜ್ಜಿ B ಗುಂಪುಲೆ ಇಜ್ಜಿ ಅಪ್ಪಣಂತ ಅಪಾಯ ಇಪ್ಪೋಡು ಮಕ್ಕಳಕ್ಕೆ ಅಪ್ಪಣ ಎಂಚ CD ಇಜ್ಜಿ ಬಿಲೆ ಇಜ್ಜಿ ಬಕ್ಕ ಏನಂದು ಇಜ್ಜಮ್ಮ ಏಜಿ ಹಾಂ CD ಇಜ್ಜಿ ಬಿಲೆ ಇಜ್ಜಿ ಏಲೆ ಇಜ್ಜಿ ಭಾರಿ ಬೆಚ್ಚಾಂಡಾರೆ ಬೆಚ್ಚ ಅಂದ್ಕೊಂಡೆ ಎಂಚಿನ ಅವಸ್ಥೆ ಮಕ್ಕಳನ್ನ ಕೇಂಡರಿಗೆ ಮತ್ತೆ ಏನು AS ಅಮ್ಮ ನಮ್ಮದು ಅಂದೇ ಪಂಡ ಮೇರೆ ಮಿತ್ತಿರ್ದು ತಿರ್ತು ಬರ್ತದೋಡು AS ಸ್ಪೆಷಲ್ ಅನ್ನಿಕಲ್ನ A B CD ಮೇರೆ ತಿರ್ತಿರ್ದು ಮಿತ್ತು ಬಯರತ್ತ ಹಾಕಲ್ ಮನೆ ಇತ್ತೀರಿ ಇತ್ತ ಅಂಚಕೇನು ಇತ್ತೆ ಮಿತ್ತಿರ್ದಗೇನು ಇತ್ತೆ ಕುಲ್ಲಿ ಬೆಟ್ಟಿಗೆ ಪೊಂಜ ಎಡಕೇನು A+ ಅಂದ ಆಚ ಆಯ್ತು ಅರ್ಥ ಇಂಜಿನ ಬಂಡ ನಮ್ಮ ಸದಸ್ಯರಿಗೆ ಹೆಮ್ಮೆ ಎಂಗ್ಳು A10 AS ಏಟ್ಲೆ ಸ್ಪೆಷಲ್ ಎಂಗ್ಳು ಅಂಚಾದ ಈ ಸತ್ಯ ಏರು ಹೊರ್ತೊಂದು ಬರ್ಪಾರು ನಿಕ್ಲೆಗೆ ಸಂಘದ ಉಪಯೋಗ ಹೆಚ್ಚು ಹಾಕೊಂಡು ಈ ಕಿರು ಆರ್ಥಿಕ ಮೈಕ್ರೋ ಫೈನಾನ್ಸ್ ಕಿರು ಆರ್ಥಿಕ ಯೋಜನೆ ಅಂತ ಪನ್ಪನೊಂಜಿ ಸಾಧನ ಅವು ಕಾಲಂಜಿ ಉಪಯೋಗ ಮಾಡ್ಪುನಂಚಿತ್ನ ಒಂಜಿ ಸಾಧನ ಆ ಸಾಧನದವರ ನಿಕ್ಲೆಗೆ ಹೆಚ್ಚು ಪ್ರಯೋಜನ ಹಾಕೊಂಡು ದೀರ್ಘಕಾಲೀನ ಯೋಚನೆ ಮಲ್ಪಲೆ ಖಾಲಿ ಇನ್ನಿತ ಯೋಚನೆ ಹತ್ತು ನನ್ನ ಮಿತ್ತಿಗೆ ಎಂಕ್ಲಿಗೆ 5 ವರ್ಷ ಅನ್ನೋಗೆ ಎಂಚ ಓಡೋದು ದಯಪಂಡ ಆ ಯೋಚನೆ ನಮ್ಮನ್ನ ಭವಿಷ್ಯ ಪಲ ಎಲ್ಲೆಡು ಕೋಡತ್ತು ಎಷ್ಟೋ ಜನ ಬತ್ತು ಧರ್ಮಸ್ಥಳ ಪಂಡ್ರಂಡು ಸ್ವಾಮಿ ನಮ್ಮ ಮಗಳಿಗೆ ಮದುವೆ ಆಗಲಿಲ್ಲ ಅಂದು ಏನು ಪನ್ನೋರು ಚಿವನ್ ಪ್ರಿಯ ಅದೇ ಕೋಡೆ ಇನಿಮುಟ್ಟ ಮದ್ಮೆ ಆಯ್ತು ಐಕೆ ಹೆಂಗೆ ರಿಪೋರ್ಟ್ ಇದೆ ಹೆಂಗೆ ಬರ್ಚಿ ದೇವೆರಡ ಪರಕೆ ಬಣ್ಣಲ್ಲ ನಾಳೆ ನನ್ನ ಮಗಳಿಗೆ ಮದುವೆ ಆಗಬೇಕು ಅಂತ ಪನ್ ಅವು ಬಿಡ್ದು ಬತ್ತದು ನನ್ನ ಮಗಳಿಗೆ ಮದುವೆ ಆಗಲಿಲ್ಲ ವ್ಯಾಪಾರ ಸ್ವಾಮಿ ನಿನ್ನೆವರೆಗೆ ವ್ಯಾಪಾರ ಒಳ್ಳೆಯದಾಗಲಿಲ್ಲ ಅವು ರಿಪೋರ್ಟು ಅವು ಯಾವ ದೇವರಿಗೆ ಗೊತ್ತುಂಡು ಅವ ರಿಪೋರ್ಟ್ ಈ ಎಂಚಿನ ಕೇಳಿ ನೋಡು ಬಂಡ ಎಲ್ಲೇ ಎಡ್ಡ ಅವಡು ಅಂತ ಬರೋಡು ಎಂಕ್ಲೆ ಜೋಕ್ಲಾ ಒಂದು ಹಾಕ್ಲಿಗೆ ಜೋಕ್ಲಾ ಅವಡು ಅಂತ ಬರೋಡು ಎಂಕ್ಲೆನ ಇಲ್ಲು ಕಟ್ಟೊಂದು ಹಾಕ್ಲಿಗೆ ಇಲ್ಲ ಅವಡು ಅಂತ ಬರೋಡು ಪ್ರತಿಯೊಂದಿಲ್ಲ ಎಲ್ಲ 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 ಆಸೆ ಬೋಡು ಕೋಡೆ ಮಿಠಾಯಿ ನಾವು ಪೋದಾಂಡು ಹೌದಲ್ಲ ನಮಗೆ ಹಿಕ್ಕುಜಿ ಪಿರ ಈ ಕ್ಷಣ ಇನ್ನು ಎಂಕ್ಲು 3 ಗಂಟೆ ಬತ್ತ ಇನ್ನು ಗಂಟೆ 4 1.5 ಗಂಟೆ ನನ್ನ ತಿಕ್ಕುಜಿ ಆಂಡ ಎಲ್ಲೇ ನಮ್ಮ ಕೈಟುಂಡು ನಮ್ಮ ಯೋಜನೆದ ಕೈಟುಂಡು ನಿಕ್ಲನ ಶಿಸ್ತುಡುಂಡು ನಿಕ್ಲನ ಧರ್ಮಡುಂಡು ನಿಕ್ಲನ ಸತ್ಯಡುಂಡು ನಿಕ್ಲನ ಆದರ್ಶಡುಂಡು ಒಂದು ಪಂಡದು ನಿಕ್ಲು ಮಾತೆರ್ಲ ಭವಿಷ್ಯದ ಬಗ್ಗೆ ಯೋಚನೆ ಮಲ್ಪಲೆ ಭವಿಷ್ಯದ ಬಗ್ಗೆ ಎಡ್ಡೆ ಕಲ್ಪನೆ ದಿಯೋನ್ಲೆ ಆಸೆ ದಿಯೋನ್ಲೆ ಆಸೆ ಕಮ್ಮಿ ಮಲ್ಪರ್ಚಿ ಆಸೆ ಕಮ್ಮಿ ಮಾಲ್ತಾಡ ಹತಾಶನೇ ಹಾಪುಂಡು ಹನ್ನೆರಡದವ್ರ ಆ ಕಲ್ಪನೆ ದಿಯೊಂದು ನಿಕ್ಲು ಪೂರ ಬಳಿಯೋಡೊಂದು ಪಂಡದು ಯಾ ನನರ ಒಕ್ಕೂಟದಾಕ್ಲು ಇನಿ ಅಧ್ಯಕ್ಷರು ಪಸತ್ ಅಧ್ಯಕ್ಷರು ಇನಿ ಚಾರ್ಜ್ ದತ್ತಂದೇರು ಆಕ್ಲಿಗೆ ಯಾನು ಆಕ್ಲ ಇತ್ತೇನೆ ಮೂಲು ಸ್ವಾಗತ ಮಲ್ಪನಾಗ ಸತೀಶ ಪಂಡೆ ಎಂಜಿನ ಬಂಡ ಒವ್ವೇ ಫಲಾಪೇಕ್ಷೆ ಇಜ್ಜಂದೆ ಆಕ್ಲು ಒಕ್ಕೂಟದ ಕೆಲಸ ಮಲ್ಪ ಇರಂದು ಬಂಡ ಒಕ್ಕೂಟದ ಮೀಟಿಂಗ್ ಬರ್ಪನ ಏರಾಂಡ್ಲ ಒಂಜಿ ಮೆಂಬರ್ ಸರಿಯಾದ
ಪಾತೆರುಜರಿಗೆ ಸೇವಾ ಪ್ರತಿನಿಧಿ ಪಂಡ ಜೋರು ಮಲ್ಪೇರಿಗೆ ಬೊಕ್ಕ ಇಲ್ಲಡೆ ಪಂಡ ಎಪ್ಪತ್ತೊಂದು ಅಡ್ರೆಸ್ ತಿಕ್ಕುಜಿಗೆ ಅಂತ ಪಂಡ ಒಕ್ಕೂಟದಾಕ್ಲಿಕ್ಕಂತ ತೆರೆ ಬೆಚ್ಚ ಆಪುಡು ಆಡ ಆಕಲು ಎಂಕ್ಲೆ ನಾವು ಆಸೆಲ ಇಜ್ಜಂದೆ ಪಾಪ ನಮ್ಮ ಶಿಸ್ತು ಬೋಡು ಪಂಡದು ಪಾರ್ ಪೋಪೇರು ಸೇವೆ ಮಲ್ಪೇರು ಅಕ್ಲೆಗೆ ಅನ್ನು ವಿಶೇಷವಾದ ಅಭಿನಂದನೆ ಪಂಡದು ನಿಕ್ಲೆಗೆ ದೇವರೆಡ್ಡೆ ಮಾಲ್ಪಟ್ಟಂದು ಪನ್ಪೆ ಅಂಚನೆ ಮೂಲು ಸೇವಾ ಪ್ರತಿನಿಧಿ ನಾಕ್ಲು ಕೈದಾರು ಪ್ಲೇಯರ್ ಇರಲ್ಲಾರ ಸೇವಾ ಪ್ರತಿನಿಧಿ ಅಲ್ಲ ಮಕ್ಕಳು ಮಾತ ಸೇವಾ ಪ್ರತಿನಿಧಿ ಹಾಕಲು ಮಕ್ಕಳು ನಿಜವಾದಂಡ ನಿಕ್ಲೆಗೆ ಸಲಾದ ಹಾಕಲು ಸೇವೆ ಮಲ್ಪನ ಹಾಕಲು ಯೋಜನೆದೆಲ್ಲ ನಿಕ್ಲನ ಸದಸ್ಯರ ನಡುವೆ ಇಪ್ಪನ ಚೀತನ ಸೇತುವೆ ಹಾಕಲು ಕೊಂಡಿಲ್ಲ ಹಾಕಲು ಅಂಚಾದ ಹಾಕಲು ಮಾಲ್ತನ ಸೇವೆ ಎಂಕ ಸಂತೋಷ ಆತನ ಶಿಸ್ತು ನಿಕ್ಲು ಕಾಪ ನೋಡೋದು ಪಂಡದು ಸೇವಾ ಪ್ರತಿನಿಧಿ ಹಾಕ್ಲಿಕ್ಕೆ ಅಭಿನಂದನೆ ಪಂಡದು ಬೊಕ್ಕ ಮುಲ್ತ ನಮ್ಮ ಕಾರ್ಯಕರ್ತೆಯರು ವಿಶೇಷವಾದ ನಮ್ಮ ಉಮರಬ್ಬೆ ಬೊಕ್ಕ ರವಿ ಮಕ್ಕಳು ಇರುವೆಲ್ಲ ಈ ಯೋಜನೆದ ಮಂಗಳೂರು ಬಜ್ಪೆ ರೆಡ್ ಕಾರ್ಯಕರ್ತೆಯರು ಮಕ್ಕಳು ಅಂಚ ಮಕ್ಕಳನ್ನ ಬೇರೆ ಅಗೆಲ್ಲ ಉಂಡೊಂದು ಬಣ್ಣದು ಎಂಕ್ಲು ಧೈರ್ಯ ನಿಕ್ಲೆ ದುಡ್ಡು ಕೊರೊಂದಿಲ್ಲ ಅಜ್ಜಾದ ನಿಕ್ಲು ಹಾಕ್ಲಿಕ್ಕೆ ಒಂಜಿ ಚೂರ್ಲ ತೆರೆ ವೆಚ್ಚ ಮಲ್ಪರ ಬಲ್ಲಿ ಸಹಕಾರ ಕೊಡೊಂದು ಒಕ್ಕೂಟದ ಹಾಕ್ಲೆಲ್ಲ ನಿಕ್ಲೆಡ್ಲ ಏನಕ್ಕೇನೊಂದು ಇನಿ ಎಂಕ್ಲನ ಟ್ರಸ್ಟಿ ಬತ್ತದೇರು ಆರು ಶ್ಯಾಮ್ ಭಟ್ರು ಏಪಲ ಮೀಟಿಂಗ್ಡು ಎಂಕ್ಲು ಪನ್ ಪಾಂಡ ಇನಿ ಅವೇ ಪ್ರಾಕ್ಟಿಕಲ್ ಆದ ಎಂಚೊಂಡೊಂದು ತುವರ ಆರು ಬತ್ತದೇರು ಆಯಿತು ಒಟ್ಟಿಗೆ ನಮ್ಮ ಹೊಸ ಮಕ್ಕಳು ಯೋಜನಾಧಿಕಾರಿ ಇಟ್ಟು ಪ್ರಾದೇಶಿಕ ಯೋಜನಾಧಿಕಾರಿಗಳು ಮಹಾವೀರೆ ಇತ್ನರ ಮುರಾಣಿ ಒಂಜಿ 10 ದಿನ ಅಂಡಾತೆ ರಿಟೈರ್ ಆದ ವಸಂತ ಸಾಲಿಯಾನ್ ಇತ್ತೆ ಆಜಿ ಜಿಲ್ಲೆದ ಅಧಿಕಾರಿ ಆದ ತೊಂದಿಪ್ಪನಾಕಲು ಅಕ್ಲೇನು ಮಾತಾ ಯಾನ ಬೋಲು ಸೇವೆನ ಗುರುತಿಸಾವೊಂದು ಅಂಚನೆ ನಮ್ಮ ದುಂಬು ಸಂಪತ್ ಕುಮಾರ್ ನಮ್ಮ ಯೋಜನೆ ಮಸ್ತ್ ವರ್ಷ ಐತೆ ಇತ್ತೆ ರಿಟೈರ್ ಆದ ಕುಡ್ಲಡುಲ್ಲೇರು ಆರೆಗ್ಲ ಏನು ಅಭಿನಂದನೆ ಪಂಡದು ಬೊಕ್ಕ ಮಧ್ಯವರ್ಜನ ಶಿಬಿರ ಭಾರಿ ಯಶಸ್ವಿಯಾದ ನಡತೊಂದುಂಡು ದಯಪಂಡ ಭಾಗ್ಯದ ಪಾತ್ರೆ ಕೊಂಡ ಐಟಿ ಎಲ್ಲೇ ಹೊಟ್ಟೆ ಇತ್ತನ ಅವು ಇಲ್ಲಡೆ ಪೋನ ಖಾಲಿ ಆಪಣಿಗೆ ಪಾತ್ರೆ ಅಂಚನೆ ಏತು ದೇವರ ನಿಕ್ಲೆಗೆ ಅನುಗ್ರಹ ಕೊರಿಯರ್ಡಲ್ಲ ಇಲ್ಲದ ಆಂಜವೆಗೆ ನಿಕ್ಲೆನ ಕಂಡೆನಾಗ ಅಪ್ಪೆಮ್ಮಗ ತನ್ನ ಜೋಕ್ಲೆಗೆ ಎರಗಂಡ ದುಶ್ಚಟ ಐತಂದ ಆ ಪೂರ ಭಾಗ್ಯ ಸೋರುದು ಪೋಪುಂಡು ಅಂಚೆ ಆ ಒಂದೇ ಲೆಕ್ಕ ಈ ಜನಜಾಗೃತಿ ವೇದಿಕೆದ ಮಹಾಬಲ್ ಚೌಟ್ರು ಬೊಕ್ಕ ಮುಲ್ತ ಮೇರೆ ಅಧ್ಯಕ್ಷರು ವಾರಿ ಎಡ್ಡೆ ಸೇವೆ ಮಲ್ತಂದಲ್ಲಿ ಇಲ್ಲೇ ಬಲ್ಪು ಬತ್ತು ಪಾತೇರಿಯರು ಅಂಚ ಮಾತೆರೆಗ್ಲ ಏನು ಅಭಿನಂದನೆ ಪಂಡೊಂದು ನಮ್ಮ ಕಾದರ್ ಇನಿ ಕಾರ್ಯಕ್ರಮಕ್ಕೆ ಬತ್ತೇರು ಪಂಡೆರಾರು ಏನು ಒಡೆಗ ಪೋಂದಿತ್ತೆ ಈರು ಉಲ್ಲರಂದು ಕೆಂದು ಪಾರು ಬತ್ತೇಡಿ ಎಂದು ಪಂಡೆ ಅಂಚ ಆರ್ನ ಸಹಕಾರ ಬೊಕ್ಕ ಬಹುಶಃ ಮೇರು ವೇದವ್ಯಾಸ ಕಾಮತ್ ಬರ್ರಯ್ಯಾವು ಈ MLA ಆನಾಗ ಹಾಕ್ಲೆಗೆ ಒಂಚೂರು ಮಸ್ತ್ ಕಾರ್ಯಕ್ರಮ ಲಿಪ್ಪನಾಗ ಎಂಕ್ಲೆನ ಅನುಕೂಲಗ ಕಾರ್ಯಕ್ರಮ ದಿವನು ಆಕ್ಲೆನ ಅನುಕೂಲ ಎಂಕ್ಲು ಕೇನುಜ ಅಂಡ ಬರೋಡುಂದೇ ಬನ್ಪ ಆಯ್ನರ್ದವರು 6 ವರ್ಷವೋ ಮೀಟಿಂಗ್ ಡಿಪೋಡು ನಮ್ಮ ಕಾರ್ಯಕ್ರಮಕ್ಕೆ ಏಪಲ್ 6 ಸಹಕಾರ ಉಂಡು ಆರೆಗ್ಲ ದೇವರ ಎಡ್ಡೆ ಮಾಲ್ಪಾಡು ವೇದಿವಾಸ ಕಾಮದ ಶಾಸಕರು ಎಡ್ಡೆ ಮಾಲ್ಪಾಡು ಏನು ಪ್ರಾರ್ಥನೆ ಮಾಲ್ತೊಂದು ಮೂಲಿಪ್ಪನ ಮಾತಾ ಅಧ್ಯಕ್ಷರನ್ನ ಹಾಕ್ಲಿಗೆ ಎದುರಿಪ್ಪನ ಪದಾಧಿಕಾರಿನ ಹಾಕ್ಲಿಗೆ ಬೊಕ್ಕ ಸದಸ್ಯರಿಗೆ ನಿಕ್ಲಿನ ಒಗ್ಗಟ್ಟು ದಿವನ್ಲೆ ಶಿಸ್ತು ದಿವನ್ಲೆ ಸತ್ಯ ದಿವನ್ಲೆ ಅಂತ ಪಡೆದು ದೇವರ ಪೂರ್ಣ ಅನುಗ್ರಹ ಮಾಲ್ಪಡು. ಪೂಜ್ಯರ ಅಮೂಲ್ಯವಾದ ಮಾತುಗಳು ನಮಗೆಲ್ಲ ಮನೋಲ್ಲಾಸವನ್ನು ತಂದಿದೆ. ನಮ್ಮೆಲ್ಲರನ್ನು ಆಶೀರ್ವದಿಸಿದ ಪೂಜ್ಯ ಧರ್ಮಾಧಿಕಾರಿಗಳ ಪಾದ ಪದ್ಮಗಳಿಗೆ ಭಕ್ತಿಪೂರ್ವಕ ಪ್ರಣಾಮಗಳು. ಅವರು ಹುಟ್ಟುವಾಗಲೇ ನಾಯಕತ್ವದ ಗುಣದಲ್ಲಿ ಹುಟ್ಟುವವರು. ಮಹಿಳೆಯರು ಯಾರು ನಾಯಕತ್ವ, ನಿಮ್ಮ ಬಾಂಡ್ ಲೀಡರ್ಸ್. ಮಹಿಳೆಯರು ನಿಮ್ಮ ನಾನು ಯಾವಾಗಲೂ ಹೇಳಿದೆ, ಲೇಡೀಸ್ ದೇ ಆರ್ ಆಲ್ ಬಾಂಡ್ ಲೀಡರ್ಸ್. ನೀವು ಹುಟ್ಟುವಾಗಲೇ ನಿಮಗೆ ನಾಯಕತ್ವದ ಗುಣ ಇದೆ. ನಮಗೆ ಹುಡುಗರಿಗೆ ನಾಯಕತ್ವದ ಗುಣ ನಾವು ಮತ್ತೆ ಕಳೆದ ಮೇಲೆ ಬರುವಂಥವ್ರು. ಯಾಕೆಂತ ಹೇಳಿದರೆ, ನೀವು ಸಣ್ಣದಿಂದಲೇ ನೋಡಿ, ನೀವು ಮನೆಯಲ್ಲಿ ನಿಮ್ಮ ತಂದೆ ತಾಯಿಯಂದರೆ ನೀವು ಸಹಕಾರ ಕೊಡುವಂಥದ್ದು, ದೊಡ್ಡವರಾದಾಗ ಇಡೀ ಮನೆಯನ್ನು ಸುಧಾರಿಸುವಂಥದ್ದು, ಮದುವೆ ಆದಾಗ ನಿಮಗೆ ಇನ್ನೊಂದು ಊರು ಪರಿಚಯವಿಲ್ಲ, ಕುಟುಂಬದ ಪರಿಚಯವಿಲ್ಲ, ಅಲ್ಲಿ ಹೋಗಿ ಅವರ ಗಂಡಂದಿರು ಅವರ ಮನೆಯನ್ನೆಲ್ಲ ಸುಧಾರಿಸಿಕೊಂಡು ಮುಂದೆ ತಗೊಂಡು ಹೋಗಿ ಇಡೀ ಕುಟುಂಬವನ್ನು ಸಂತೋಷ ಕೊಡುವಂಥದ್ದು ಶಕ್ತಿ ಇವತ್ತು ಯಾರಿಗೆ ಅದು ಇದ್ದರೆ ಅದು ಮಹಿಳೆಯರಿಗಿದೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಆದರೆ ಇಷ್ಟು ವರ್ಷ ಕಾಲ ನಿಮ್ಗೆ ಯಾವುದು ಕೊರತೆ ಇತ್ತು ಅಂತ ಹೇಳಿದರೆ, ನಿಮಗೆ ಆತ್ಮವಿಶ್ವಾಸ ಕೊರತೆ ಇತ್ತು. ನೀವು ನಾಯಕತ್ವ ಗುಣ ಇದೆ ನಿಮಗೆ ಗೊತ್ತಿಲ್ಲದ ಪರಿಸ್ಥಿತಿ ಇತ್ತು. ನಿಮಗೆ ನಾಯಕತ್ವದ ಗುಣ ಇದೆ, ಇದನ್ನು ನಿಮಗೆ ಎಲ್ಲ ಸುಧಾರಿಸುವ ಶಕ್ತಿ ಇದೆ. ಕೊಟ್ಟ ಜವಾಬ್ದಾರಿ ನೀವು ಸಮರ್ಥವಾಗಿ ಅದನ್ನು ಉಪಯೋಗಕ್ಕೆ ಮಾಡಿಕೊಂಡು ದೊಡ್ಡ ಒಂದು ಕ್ರಾಂತಿಕಾರಿ ಬದಲಾವಣೆ ತರಲಿಕ್ಕೆ ದಾರಿ ತೋರಿಸೋದು ಯಾರಂತ ಹೇಳಿದರೆ ಪರಮ ಪೂಜ್ಯ ವೀರೇಂದ್ರ ಹೆಗ್ಗಡೆಯವರು ಮತ್ತು ಅವರ ಶಿಕ್ಷಕ ಧರ್ಮಸ್ಥಳ ಗ್ರಾಮೀಣ ಯೋಜನೆ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ವರ್ಷದಕ್ಕೆ ನಾವು ಇಡೀ ನಮ್ಮ ಕರ್ನಾಟಕ ಅಲ್ಲ, ಇವತ್ತು ಇಡೀ ದೇಶದಲ್ಲೇ ನಾವೆಲ್ಲರೂ ಕೂಡ
ಅತ್ಯಂತ ವಿಶೇಷ ನಮ್ಮ ಕೃತಜ್ಞ ಪರಮ ಪೂಜ್ಯ ವೀರೇಂದ್ರ ನಾವು ಇವತ್ತು ಕೊಡ್ತಾ ಇದ್ದೇವೆ. ಇವತ್ತು ಆರ್ಥಿಕವಾದ ಚಲನವಲನ ಆದರೆ ಮಾತ್ರ ಸಮಾಜ ಸುಧಾರಣೆ ಆಗಲಿಕ್ಕೆ ಸಾಧ್ಯ. ಎಕನಾಮಿಕ್ ಫ್ಲೋ ಇಲ್ಲದೆ ಯಾವುದು ಕೂಡ ಅಭಿವೃದ್ಧಿ ಆಗಲಿಕ್ಕೆ ಎಲ್ಲಿಯೂ ಕೂಡ ಸಾಧ್ಯ ಇಲ್ಲ. ಈ ಆರ್ಥಿಕತೆ ಚಲನವಲನಗಳ ಬಗ್ಗೆ ಮಾಹಿತಿ ಕೊಟ್ಟವರು ಯಾರಂತ ಬಹುಶಃ ನಿಮಗೆ ಯಾರಿಗೆ ಇವತ್ತು ಬ್ಯಾಂಕ್ ಆರ್ಥಿಕ ಚಲನವಲನ ಗೊತ್ತೇ ಇರಲಿಲ್ಲ. ಈ ಸಂಬಂಧದಲ್ಲಿ ಆರ್ಥಿಕದ ಚಲನವನ್ನು ಶಕ್ತಿ ಕೊಟ್ಟದ್ದು ಯಾರು ಅಂತ ಹೇಳಿದರೆ ಬಹುಶಃ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮೀಣ ಯೋಜನೆ ಭಾಳಷ್ಟು ಹಿಂದಿಂದ ಕೊಡುವಂಥ ವಿಚಾರ ಇವತ್ತು ಆಗಿದೆ. ಪರಮ ಪೂಜ್ಯ ಕಾವಂದು ಹೇಳಿದರು, ಬಹುಶಃ ಇವತ್ತು ಒಕ್ಕೂಟವನ್ನು ಇವತ್ತು ನೋಡಿ ಇವತ್ತು ಸಾಲ ಕೊಟ್ಟಿದ್ದಾರೆ, ಆಸ್ತಿ ಏನನ್ನು ನೋಡಿ ಅಲ್ಲ ಅಂತ. ಅದರ ಆಸ್ತಿ ನೋಡಿ ಅಲ್ಲ, ಒಕ್ಕೂಟ ಸ್ವಲ್ಪ ಮಟ್ಟಿಗೆ ಎಲ್ಲಕ್ಕಿಂತಲೂ ಬ್ಯಾಂಕ್ ನೋಡಿದೆ ಅಂತ ಯಾರು ಹೇಳಿ ಪರಮ ಪೂಜ್ಯ ಕಾವಂದರ ಮುಖವನ್ನು ಮತ್ತು ಅವರು ಇದ್ದಾರೆ ನಿಮ್ಮ ಜೊತೆಯಲ್ಲಿ ಅಂದರೆ ಧೈರ್ಯ ಕೊಡುವಂಥ ಕೆಲಸ ಇರೋದಾಗಿ ಒಂದು ಎಲ್ಲರಿಗೊಂದು ವಿಷಯ ಎಲ್ಲರಿಗೊಂದು ಉಸಿರಿದ್ದಾಗೆ. ಅದು ತಾವು ಇದ್ದೀರಂತ ಹೇಳಿ ಬಹುಶಃ ಎಲ್ಲರಿಗೂ ಕೂಡ, ಯಾಕೆಂತ ಹೇಳಿದರೆ ತಾವು ಇದ್ದೀರಂತೆ ಅಲ್ಲಿ ಶಿಸ್ತುಬದ್ಧ ನ್ಯಾಯಯುತವಾದಂತಹ ಯಾವುದೇ ಒಂದು ತಪ್ಪಿಲ್ಲದೆ ಸಮರ್ಥವಾಗಿ ನಿಭಾಯಿಸಿಕೊಳ್ಳುವಂತಹ ಒಂದು ಶಕ್ತಿ ಅದು ಇದೆ ಅಂತ ಹೇಳುವಂಥ ಒಂದು ಸ್ವತಃ ವಿಚಾರ ಆಗುವಂಥದ್ದು. ಆದ ಕಾರಣ ಬಹುಶಃ ಎಲ್ಲ ಕಾರ್ಯಕ್ರಮ ಕೂಡ ತಾವು ಅತ್ಯುತ್ತಮವಾಗಿ ಮುಂದೆ ತಗೊಂಡು ಅವಕಾಶವನ್ನು ತಾವು ಇವತ್ತು ಕಲ್ಪಿಸಬೇಕಾಗಿದೆ. ನಿಮ್ಮ ಹಿಂದೆ 17 ವರ್ಷ ಹಿಂದೆ ಇವತ್ತು ಪ್ರಾರಂಭ ಆದಂಥ ಸಂದರ್ಭ 15-20 ವರ್ಷದಿಂದ ಪ್ರಾರಂಭದ ಸಂದರ್ಭದಲ್ಲಿ ಆಗ ಬಹುಶಃ ನಿಮ್ಮೆಲ್ಲ ಹಿರಿಯರು ಯಾರು ಇದ್ರೆ ಅವ್ರಿಗೆ ನಿಮ್ಮಷ್ಟು ಆ್ಯಕ್ಟಿವ್ ಇರಲಿಕ್ಕೆ ಸಾಧ್ಯ ಇರಲಿಲ್ಲ, ಅಥವಾ ನಿಮ್ಮಷ್ಟು ಶಿಕ್ಷಣ ಪಡೆದವರು ಕೂಡ ಇವತ್ತು ಆಗಿರಲಿಲ್ಲ, ಮತ್ತು ಇದರ ಬಗ್ಗೆ ಅಷ್ಟು ಮಾಹಿತಿ ಕೂಡ ಅವರಿಗೆ ಇರಲಿಲ್ಲ. ಆದರೆ ವಿಶ್ವಾಸ ಇಟ್ಟುಕೊಂಡು ಮುಂದೆ ಬಂದು ಎಲ್ಲ ಯಾರೆಲ್ಲ ಇವತ್ತು ಅಧಿಕಾರ ಸ್ವೀಕರಿಸಿಕೊಂಡು ಬಂದಿದ್ದಾರ ಅವತ್ತಿನಿಂದ ಇವತ್ತಿನವರೆಗೆ ಎಲ್ಲರೂ ಕೂಡ ಪ್ರಾಮಾಣಿಕತೆಯಿಂದ ತಮ್ಮ ಕೆಲಸ ಮಾಡಿಕೊಂಡು ಇವತ್ತು ಒಂದು ಅತ್ಯುತ್ತಮವಾದ ಒಂದು ಹೆಸರನ್ನು ತಮ್ಮ ಒಕ್ಕೂಟಕ್ಕೆಂದು ತಂದು ನಿಲ್ಲಿಸಿದ್ದಾರೆ. ಅದನ್ನು ನಾವು ಇನ್ನಷ್ಟು ಮುಂದೆ ಉತ್ತಮವಾಗಿ ತೆಗೊಂಡು ಹೋಗೋದ ಜವಾಬ್ದಾರಿ ಅದು ನಿಮ್ಮೆಲ್ಲರ ಜವಾಬ್ದಾರಿಯನ್ನು ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಇದು ಉತ್ತಮವಾಗಿದ್ದನ್ನು ತಗೊಂಡ್ಬೇಕು ಜವಾಬ್ದಾರಿ ವಹಿಸಬೇಕಾದ್ರೆ ಇದು ಅಧ್ಯಕ್ಷರಿಗೆ ಮತ್ತು ನಿಮ್ಮ ಸೆಕ್ರೆಟರಿಗೆ ಬಿಟ್ಟರೆ ಮಾತ್ರ, ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷ ಸೆಕ್ರೆಟರಿ ಬಿಟ್ಟರೆ ಮಾತ್ರ ಆಗೋದಿಲ್ಲ. ಸಾಧಾರಣ ಏನಾಗ್ತದೆ ಅಂತ ಹೇಳಿದರೆ ನಿಮ್ಮ ಒಕ್ಕೂಟದಲ್ಲಿ ಸಾಧಾರಣವಾಗಿ ಈ ಸಂಘ ಸಂಸ್ಥೆಗಳ ವಿಚಾರ ಏನಂತ ಹೇಳಿದರೆ ಅಧ್ಯಕ್ಷರು ಉಪಾಧ್ಯಕ್ಷರೆಲ್ಲ ಭಯಂಕರ ಉತ್ಸಾಹ ಆದ ತಕ್ಷಣ ಭಾಳ ಖುಷಿ. ಆಗ ಒಂದು ದಿವಸ ಸಂಘ ಸಂಸ್ಥೆ ಎಲ್ಲ ಮಾಡಿ ಇನ್ನು ಸ್ವಾತಂತ್ರ್ಯೋತ್ಸವ ಬಂತಲ್ಲ, ಫ್ಲ್ಯಾಗ್ ಹಾಸ್ಟಿಂಗ್ ಆಗಬೇಕಲ್ಲ, ಅದಕ್ಕೊಂದು ಫ್ಲ್ಯಾಗ್ ಹಾಸ್ಟಿಂಗ್ ಇದು ತರುವಂತೇಳಿ ಆಗಿನ ಹಳ್ಳಿಗಳಲ್ಲಿ ಬಹುಶಃ ಇನ್ನೊಬ್ಬರ ತೋಟಕ್ಕೆ ಹೋಗಿ ಅವರಿಂದ ಕಂಗ ತೆಕ್ಕೊಂಡು ಬಂದು ಮಾಡೋದು ಪರಿಸ್ಥಿತಿ. ಸೊ ಎಲ್ಲ ಅಧ್ಯಕ್ಷರು ಉಪಾಧ್ಯಕ್ಷರು ಕಾರ್ಯದರ್ಶಿ ಸದಸ್ಯರೆಲ್ಲ ರಾತ್ರಿ ಹೋದ್ರಂತೆ, ಹೋಗಿ ಕಂಗನೆಲ್ಲ ಕರೆದು ಅದನ್ನೆಲ್ಲ ಅಧ್ಯಕ್ಷರ ಮುಂದೆ ಕಾರ್ಯದರ್ಶಿ ಹಿಂದೆ ಸದಸ್ಯರೆಲ್ಲ ನಡುವಲ್ಲಿ ಎಲ್ಲ ಹೊತ್ತುಕೊಂಡು ಬಂದರು. ಬಂದ ಸಂದರ್ಭ ರಾತ್ರಿ ಎಲ್ಲ ಕಾಣೋದಿಲ್ಲ. ಕೆಲವೊಮ್ಮೆ ಅಧ್ಯಕ್ಷರಿಗೆ ಮತ್ತು ಉಪಾಧ್ಯಕ್ಷರಿಗೆ ಲಾಸ್ಟಿಂದ ಸೆಕ್ರೆಟರಿ ಉಪಾಧ್ಯಕ್ಷರಿಗೆ ಭಯಂಕರ ಭಾರ ಬಿದ್ದಾಗ ಭಯಂಕರ ತಡಲಿಕ್ಕೆ ಸಾಧ್ಯ ಇಲ್ಲ, ಅಂಥ ಭಾರ ಬೀಳುವಂಥ ಪರಿಸ್ಥಿತಿ ಇದರಲ್ಲಿ ಕೆಲವೊಮ್ಮೆ ಕರೆಕ್ಟ್ ಇರ್ತದೆ, ಕೆಲವು ಮತ್ತೆ ಭಾರ ಬೀಳುವಂಥ ಸಂದರ್ಭ. ಹೇಗಾದರೂ ಸಹಿಸಿಕೊಂಡು ಮುಂದೆ ಬಂದು ಲೈಟ್ನಲ್ಲಿ ನೋಡುವಾಗ ಅಧ್ಯಕ್ಷರ ಮತ್ತು ಕಾರ್ಯದರ್ಶಿ ಯಾರು ಹಿಂದೆ ನಿಂತಿದ್ದಾರೆ ಅವರು ಅರ್ಧ ಕಾಲು ಕೆಸರಲ್ಲಿ ಮುಳುಗಿದೆ ಅಂತೆ, ಅರ್ಧ ಕಾಲು ಕೆಸರಲ್ಲಿ ಮುಳುಗಿದೆ. ಈ ಮಧ್ಯನಿಂದ ಸದಸ್ಯರು ಒಂದು ಕೂಡ ಆಗಲಿಲ್ಲ, ಏನು ಕೂಡ ಒಂದೇ ಒಂದು ಕೆಸರು ಕೂಡ ಇಲ್ಲ. ನೋಡಾಗೇನು ಈ ಕೆಸರು ಬರುವ ಇರೋದಲ್ಲೇ ಹೇಳುವುದು ಈ ಕಂಗಿಡ್ಕೊಂಡು ಇವರು ನೇತಾಡುವಂಥ ಪರಿಸ್ಥಿತಿ. ಅದು ಕಷ್ಟ ಬಂದಾಗ ಅವರ ಮೇಲೆ ಭಾರ ಹಾಕಿದರೆ ಆಗೋದಿಲ್ಲ. ಎಲ್ಲರೂ ಕೂಡ ಕಷ್ಟವನ್ನು ಸಹಿಸುವಂಥ ಒಂದು ಜವಾಬ್ದಾರಿ, ಅದಕ್ಕೆ ಇವತ್ತು ಒಕ್ಕೂಟ ಅಂತ ಹೇಳ್ತಾರೆ. 10 ಕೈಗಳು ಸೇರಿದಾಗ ಇದರ ಯಶಸ್ಸನ್ನು ಯಾರಿಂದಲೂ ಕೂಡ ತಡೆಯಲಿಕ್ಕೆ ಸಾಧ್ಯ ಇಲ್ಲ. ಸೊ ತಾವು ಯಾವ ರೀತಿ ಇದ್ದೀರಾ ತಾವೆಲ್ಲ ಒಬ್ಬರಿಗೊಬ್ಬರು ಜೊತೆಯಾಗಿದ್ದುಕೊಂಡು ಬಹುಶಃ ಒಕ್ಕೂಟ ಒಂದು ಒಗ್ಗಟ್ಟಿನ ಮುಖಾಂತರ ಹೋಗಿಕೊಂಡು ಅತ್ಯುತ್ತಮವಾದ ಹೆಸರು ಬದುಕೊಂಡು ಮುಂದೆ ಭಾಳಷ್ಟು ಕಾರ್ಯಕ್ರಮ ಬರುವಂಥ ವಿಚಾರ ಇವತ್ತು ಆಗಬೇಕು. ಅವತ್ತು ಬಹುಶಃ ಇವತ್ತು ನಿಮಗೆ ಹಿಂದೆ ಭಾಳಷ್ಟು ಇದು ಸ್ಕೀಮ್ಗಳು ಬಂದಿದೆ, ನೀವು ಭಾಳಷ್ಟು ಇನ್ನೂ ಉತ್ತಮವಾಗಿ ತಗೊಂಡು ಹೋದರೆ ಇನ್ನು ಮುಂದಕ್ಕೆ ಭಾಳಷ್ಟು ಸ್ಕೀಮ್ ಬರುವಂಥ ಅವಕಾಶ ಖಂಡಿತವಾಗಿ ಆಗ್ತದೆ. ಸ್ಟಾರ್ಟಿಂಗ್ ಬಂದಾಗ ಇಷ್ಟು ಸ್ಕೀಮ್ಗಳು ಇರಲಿಲ್ಲ, ಅದು ಇವತ್ತು ಬೇರೆ ಬೇರೆ ಯೋಜನೆಗಳು ಪಾಲಿಸಿಗಳು ನಿಮಗೆ ಇನ್ಶೂರೆನ್ಸ್ಗಳು ಇನ್ನು ಮುಂದಕ್ಕೆ ಉತ್ತಮವಾಗಿ ಬೇರೆ ಬೇರೆ ಬರುವಂಥ ಅವಕಾಶ ಆಗ್ತದೆ. ಅದು ಮುಂಬರುವ ಜನಾಂಗಕ್ಕೆ ಭಾಳ ಉತ್ತಮವಾಗಿ ಆಗ್ತಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಮತ್ತು ನಾನು ಪ್ರಾರಂಭದಲ್ಲಿ ಹೇಳಿದೆ ಸಮಾಜ ಒಂದು ಸುಧಾರಣೆ ಆಗುವಂಥ ಒಂದು ವಿಶೇಷವಾದ ಕಾರ್ಯಕ್ರಮ ಅಂತೇಳಿ. ಯಾಕೆ ನಾನು ಈ ಮಾತು ಹೇಳ್ತೇನೆ ಅಂತ ಹೇಳಿದರೆ ನಾನು ಬಹುಶಃ ಈಗಾಗಲೇ ಪರಮ ಪೂಜ್ಯ ಹೇಳಿದಾಗೆ 17-18 ವರ್ಷದಿಂದ ನಾನು ಕೂಡ ಸಕ್ರಿಯವಾಗಿ ನೋಡ್ತಾ ಇದ್ದೆ. ನನ್ನ ತಂದೆ ಶಾಸಕರಾಗಿದ್ದ ಉಲ್ಲಾಲದಲ್ಲಿ ಎಲ್ಲ ಶೌಚಾಲಯಗಳು ಇವತ್ತು ಕೂಡ ಭಾಳ ಅತ್ಯುತ್ತಮವಾಗಿ ಆ ಶೌಚಾಲಯಗಳು ಇವತ್ತು ಕೂಡ ಇದೆ. ಆವತ್ತು ನಾವು 2002ರಲ್ಲಿ ಕೊಟ್ಟಂಥ ಸಂದರ್ಭ. ಈ 2099-2002 ಎಲ್ಲ ನಾವು ನೋಡುವಾಗ ನೀವೆಲ್ಲ ನಿಮ್ಗೆ ಕೂಡ ಗೊತ್ತಿರ್ಬೋದು, ಒಂದು ಪುಸ್ತಕ ಶಾಲೆ ಪ್ರಾರಂಭ ಆಗುವಂಥ ಸಂದರ್ಭದಲ್ಲಿ ಒಂದು ಪುಸ್ತಕ ಮಕ್ಕಳಿಗೆ ಪುಸ್ತಕ ತಗೊಂಡು ಹೋಗಲಿಕ್ಕೆ ಬೇಕಾದರೆ ಈ ತಂದೆ ತಾಯಂದಿರು ತನ್ನ ಸ್ವಂತ ಮಕ್ಕಳಿಗೆ ಕಳಿಸ್ಲಿಕ್ಕೆ ಬೇಕಾಗಿ ಯಾರ್ಯಾರ ಮನೆಯಲ್ಲಿ ಹೋಗಿ ಪುಸ್ತಕ ಚೀಟು ಕೊಡ್ತಾಯಿದ್ರು. ಪ್ರತಿಯೊಬ್ಬರ ಮನೆಯಲ್ಲಿ ಕೂಡ ನಮ್ಮ ಮಗ ಕಲ್ಪೆರ ಅಪ್ಪುಜಿ ಬಂಗೊಂಡು ಪುಸ್ತಕದ ಚೀಟು ಕೊಡುವಂಥ ಪರಿಸ್ಥಿತಿ ಇತ್ತು.
ಸಂಘ ಸಂಸ್ಥೆಗಳು ಎಲ್ಲರೂ ಕೂಡ ಆ ಸಂದರ್ಭದಲ್ಲಿ ಆ ಊರವರಿಗೆ ಉಚಿತವಾಗಿ ಪುಸ್ತಕ ವಿತರಣೆ ಅಂತ ಹೇಳಿ 10 ಪುಸ್ತಕಗಳಾದರೆ ನಾವು ಕ್ಯೂ ನಿಂತು ನಾವು ಘೋಷಣೆ ಕೊಟ್ಟದ್ದು ನಾವು ಇವತ್ತು ನೋಡಿದ್ದೇವೆ. ಒಂದು ಸ್ಕೂಲ್ ಏನಾದರೂ ಒಂದು ಯುವಕ ಸಂಘ ಇವತ್ತೇನಾದರೂ ನಾವು ಬುಕ್ ಕೊಡ್ತೇವೆ ಅಂತ ಹೇಳಿದರೆ ಬಹುಶಃ ಕ್ಯೂ ಅಲ್ಲಿ ನಿಂತು ಬಹುಶಃ ತಾಯಂದಿರು ಕಾಯ್ತಾ ಇದ್ದರು ಆ ಒಂದು 10-15 ಪುಸ್ತಕಕ್ಕೆ. ಇವತ್ತು ಇಡೀ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನೀವು ಎಲ್ಲಿಯೂ ಕೂಡ ಯಾವ ಸಂಘ ಸಂಸ್ಥೆಗಳು ಪುಸ್ತಕ ಕೊಡುವಂಥ ಕಾರ್ಯಕ್ರಮ ಅವ್ರದ್ದು ವರ್ಷ ಕಡಿಮೆ ಆಗಿದೆ. ತಾಯಂದಿರೋಗಿ ಮನೆಯಲ್ಲಿರೋಗಿ ಚೀಟಿ ಕೊಟ್ಟು ನನ್ನ ಮಗನಿಗೆ ಕಲೀಲಿಕ್ಕೆ ಇವತ್ತು ಚೀಟಿ ಕೊಡುವಂಥ ಒಂದು ಪರಿಸ್ಥಿತಿಯನ್ನು ನಿಲ್ಲಿಸಿ ತನ್ನ ಮಕ್ಕಳಿಗೆ ನಾನು ಆತ್ಮವಿಶ್ವಾಸ ಸಂತೋಷದಿಂದ ನಾನೇ ಇವತ್ತು ಪುಸ್ತಕ ತಗೊಂಡು ವಾತಾವರಣ ನಿರ್ಮಾಣ ಮಾಡಿದರೆ ಕಾವಂದರವರ ಕ್ಷೇತ್ರ ಧರ್ಮಸ್ಥಳ ಗ್ರಾಮೀಣದ ಯೋಜನೆ ಮಾಡಿಕೊಟ್ಟೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಯಾವಾಗ ನಿಮ್ಮ ಕಾರ್ಯಕ್ರಮ ಪ್ರಾರಂಭ ಆಯಿತು ತದನಂತರ ಈ ಪುಸ್ತಕದ ಚೀಟಿ ಎಲ್ಲೂ ಕೂಡ ಯಾವ ಒಂದು ಗ್ರಾಮೀಣ ಮಟ್ಟದಲ್ಲಿ ಯಾಕೆ ಆ ಸಂದರ್ಭದಲ್ಲಿ ಅವರೇ ಮುಂದೆ ನಿಂತು ನನ್ನ ಮಕ್ಕಳಿಗೆ ನಾನೇ ಕಲಿಸ್ತೇನೆ, ಯಾರ್ಯಾರ ಮನೆ ಬೇಡ್ಕೊಂಡು ಹೋಗೋದು ಬೇಡ ಅಂತ ಹೇಳಿ ಈ ಒಕ್ಕೂಟದ ಮುಖಾಂತರ ತೆಗೆದು ಬಹುಶಃ ಕಲಿಸುವಂಥ ಪರಿಸ್ಥಿತಿ ಇದಕ್ಕೊಂದು ಕ್ರಾಂತಿಕಾರಿ ಬದಲಾವಣೆ ನಾವು ಸಮಾಜದಲ್ಲಿ ಅರ್ಥ ಮಾಡಿಕೊಳ್ಳುವಂಥ ವಿಚಾರ ಇವತ್ತು ಆಗಬೇಕಾಗ್ತದೆ. ಈ ರೀತಿಯ ಕಾರ್ಯಕ್ರಮಗಳು ಇನ್ನಷ್ಟು ಬರುವಂಥ ಅವಕಾಶ ಆಗಲಿ. ಇದು ದೇಶಕ್ಕೆ ಇವತ್ತು ಅತ್ಯಂತ ಬಲಿಷ್ಠ ಒಂದು ಶಕ್ತಿ ಕೊಡುವಂಥ ಕೆಲಸ ಇವತ್ತು ಆಗಿದೆ. ಈ ಕೆಲಸವನ್ನು ಕಾವಂದರ ಕ್ಷೇತ್ರ ಧರ್ಮಸ್ಥಳದ ಯೋಜನೆ ಏನಿದೆಯಾ ಅದನ್ನೆಲ್ಲ ತಾವು ಸಮರ್ಪಕವಾಗಿ ತಳಮಟ್ಟದಲ್ಲಿ ಅನುಷ್ಠಾನಗೊಳ್ಳುವಂಥ ದೊಡ್ಡ ಮತ್ತೊಂದು ಶಕ್ತಿ ನೀವು ಇವತ್ತು ಆಗಿದ್ದೀರಿ ಅಂತ ಹೇಳಲಿಕ್ಕೆ ನಾನು ಇಚ್ಛಿಸುವಂಥದ್ದು. ಅದಕ್ಕೆ ತಾವೆಲ್ಲ ಇವತ್ತು ಭಾಗ್ಯವಂತರು. ಉತ್ತಮವಾದ ಒಂದು ವಿಶೇಷವಾದ ಒಂದು ಸದಾವಕಾಶ ಇವತ್ತು ನಿಮಗೆ ಸಿಕ್ಕಿದ ಸಂದರ್ಭ ಆಗಿದೆ. ಇದನ್ನು ಸಮಾಜದಲ್ಲಿ ಉನ್ನತವಾಗಿ ಇದನ್ನು ಅನುಷ್ಠಾನಗೊಳಿಸಿ ಒಂದು ಉತ್ತಮವಾದ ಸಮಾಜ ನಿರ್ಮಾಣ ಮಾಡುವ ಮೂಲಕ ಒಂದು ಶಾಂತಿಯ ಮತ್ತು ಸಮಾಜದ ಒಂದು ಶಾಂತಿಯ ಸಮಾಜ ಅಭಿವೃದ್ಧಿಯ ಕರ್ನಾಟಕ ಮತ್ತು ಬಲಿಷ್ಠವಾದ ಭಾರತ ಕಟ್ಟುವ ಕನಸು ಏನು ಕ್ಷೇತ್ರ ಧರ್ಮಸ್ಥಳ ಮತ್ತು ಕಾವಂದರಿಗಿದೆ ಅದಕ್ಕೆ ಪೂರಕವಾಗಿ ನಿಮ್ಮೆಲ್ಲರ ಕೆಲಸ ಇರುವಂಥ ಅವಕಾಶ ಆಗಲಿ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸುವ. ಇಂಥ ವಿಶೇಷವಾದ ಅನುಭವಗಳು ಇದರ ಜೊತೆ ಇದ್ದರೆ ಮಾತ್ರ ನಮ್ಮ ವ್ಯಕ್ತಿತ್ವ ಕೂಡ ಬೆಳೆಸಲಿಕ್ಕೆ ನಮಗೆ ಇವತ್ತು ಸಾಧ್ಯವಿದೆ. ತನ್ನಿಂದ ತಾನು ಏನು ಕೂಡ ನಮ್ಮ ಮೆದುಳಿಗೆ ಆಟೋಮೆಟಿಕ್ ಆಗಿ ಬರುವುದಿಲ್ಲ. ನಮಗೆ ಇಂಥದ್ದು ಮೇಧಾವಿ ಜೊತೆ ಕೂತ್ಕೊಂಡು ಅವರ ಅನುಭವ ಅವ್ರ ವಿಚಾರಗಳು ಅವ್ರು ಹೇಳಿದಂಥ ಸಂದರ್ಭ ಹಲವಾರು ವಿಚಾರ ಹೇಳಿದಾಗ ನಾವು ಕೂಡ ನಮ್ಮ ಮೈಗೂಡಿಸ್ಕೊಂಡು ನಮ್ಮ ಕೂಡ ಬಹುಶಃ ನಮ್ಮ ವ್ಯಕ್ತಿತ್ವ ಬೆಳೆಸಿಕೊಳ್ಳಲಿಕ್ಕೆ ನಮ್ಮದು ಭಾಳ ಸದವಕಾಶ ಆಗುವಂಥ ಖಂಡಿತವಾಗಿ ಇವತ್ತು ಆಗ್ತದೆ. ಅದಕ್ಕೆ ಈ ಅವಕಾಶ ಕೊಟ್ಟಂಥ ನಮ್ಮ ಕೇಂದ್ರ ಒಕ್ಕೂಟದ ಅಧ್ಯಕ್ಷರಿಗೂ ಮಾಜಿ ಅಧ್ಯಕ್ಷರಿಗೂ ಎಲ್ಲ ಸದಸ್ಯರು ಕೂಡ ನನ್ನ ಧನ್ಯವಾದವನ್ನು ಅಭಿನಂದನೆ ನಾನು ಇವತ್ತು ಸಲ್ಲಿಸುವಂಥದ್ದು. ನಾನು ಬಹುಶಃ ಪ್ರತಿನಿಧಿಯಾಗಿ ನಮ್ಮ ಸಹಕಾರ ಯಾವುದೇ ಸಂದರ್ಭ ಎಲ್ಲಿ ಬೇಕೂ ಕೂಡ ನಾವು ಮುಂದೆ ನಿಂತು ನಿಮ್ಮ ಸಂಘ ವಿಶೇಷ ಸಹಕಾರ ಖಂಡಿತವಾಗಿ ನಾವು ಕೊಡ್ತೇನೆ. ಮಧ್ಯವರ್ಜನ ವಿಚಾರಕ್ಕೆ ಸಂಬಂಧಪಟ್ಟಾಗೆ ಭಾಳ ಅತ್ಯುತ್ತಮವಾದ ಕಾರ್ಯಕ್ರಮ ಇಡೀ ನಮ್ಮ ಜಿಲ್ಲೆಯಲ್ಲಿ ಭಾಳಷ್ಟು ಕಾರ್ಯಕ್ರಮ ತಾವು ಇವತ್ತು ಮಾಡ್ತಾಯಿದ್ದೀರಿ. ನಾನು ಕೂಡ ಹೋಗ್ತಾ ಇದ್ದೇನೆ. ಮೊನ್ನೆ ನಮ್ಮ ಕಣಂದೂರಲ್ಲಿ ಕೂಡ ಇದನ್ನು ಹೋಗ್ಲಿಕ್ಕೆ ಆಗಲಿಲ್ಲ. ಭಾಳ ಅತ್ಯುತ್ತಮವಾಗಿದೆ ಅಂತ ನಾವು ಸಲಹೆ ಮಮತಾ ಗಟ್ಟಿಯವನಿಗೆ ಆ ವಿಚಾರ ನನ್ನ ಗಮನಕ್ಕೆ ತಂದರು. ನನ್ನ ಪ್ರಾಮಾಣಿಕವಾದ ಸಲಹೆ ಸೂಚನೆ ಅಂತ ಹೇಳಿದರೆ ಇದರ ಜೊತೆಯಲ್ಲಿ ನಮ್ಮ ಮಾದಕ ದ್ರವ್ಯ ಸಂಬಂಧಪಟ್ಟ ಕೂಡ ಇವತ್ತು ಒಂದು ದೊಡ್ಡ ಮಟ್ಟದ ಜನಜಾಗೃತಿ ಇವತ್ತು ಅತಿ ಅಗತ್ಯ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಪ್ರತಿಯೊಂದು ಮನೆಯಲ್ಲಿ ಕೂಡ ಬಹುಶಃ ಇದರ ಬಗ್ಗೆ ವಿಶೇಷವಾದ ಜಾಗೃತಿ ವಹಿಸಿಕೊಳ್ಳುವಂಥ ಅವಕಾಶ ನಮಗೆ ಯಾವ ರೀತಿ ಇರುತ್ತೆ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕಾಗಿ ನಾನು ಇವತ್ತು ಕೂಡ ಕೇಂದ್ರಕ್ಕೆ ಮತ್ತು ನಮ್ಮ ರಾಜ್ಯಕ್ಕೆ ಒಂದು ಪತ್ರ ಬರಿತಾ ಇದ್ದೇನೆ. ಏನಂತ ಹೇಳಿದರೆ 10th 9th ಸ್ಟ್ಯಾಂಡರ್ಡ್ ಆದ ನಂತರ ಅವ್ರು 10th ಫಸ್ಟ್ PUC ಎಲ್ಲಿಗೆ ಎಜುಕೇಷನ್ ಹೋಗ್ತದೆ ಅಲ್ಲಿಯ ತನಕ ಅವರ ಬ್ಲಡ್ ಒಂದು ಟೆಸ್ಟ್ ಮಾಡಿ ಬ್ಲಡ್ ರಿಪೋರ್ಟ್ ಕೂಡ ನಾವು ಒಂದು ತಗೊಳ್ಬೇಕು ಅಡ್ಮಿಷನ್ ಆಗುವಾಗ. ಯಾಕೆ ನಮಗೇನಾದ್ರು ಗೊತ್ತಾದರೆ ಅವನಿಗೆ ಶಿಕ್ಷೆ ಪಡಿಸಲಿಕ್ಕೆಲ್ಲ ಅವನ ತಂದೆ ತಾಯಿಗೆ ಮಾಹಿತಿ ಕೊಟ್ಟು ಅವನು ಸರಿಪಡಿಸುವಂಥ ಅವಕಾಶ ಏನಾಗ್ತದೆ. ಏನಾದರೂ ಒಂದು 5-6 ವರ್ಷ ನಂತರ ಅವನನ್ನು ಯಾರು ಕೂಡ ಸರಿಪಡಿಸಲಿಕ್ಕೆ ಸಾಧ್ಯ ಇಲ್ಲದಂತ ಅದು ಎಷ್ಟೇ ದೊಡ್ಡ ಶ್ರೀಮಂತ ಕೋಟ್ಯಾನು ಕೋಟಿದ್ರೂ ಕೂಡ ಅವರನ್ನು ಸರಿಪಡಿಸಲಿಕ್ಕೆ ಸಾಧ್ಯ ಇಲ್ಲ. ಸೊ ಅದೇ ಗೊತ್ತಿಗೆ ರಿಸಲ್ಟ್ ಇವತ್ತು ಬರುವಂಥ ಅವಕಾಶ ಇವತ್ತು ಆಗ್ತದೆ. ಯಾಕಂದರೆ ದೊಡ್ಡ ಮಟ್ಟದೊಂದು ನಾವು ಒಂದು ಹೆಜ್ಜೆ ತೆಗೊಳ್ಳೋ ಅವಕಾಶ ಆಗಬೇಕು. ಇದಕ್ಕೆ ತಾವು ತಲೆಮಟ್ಟಲಿದ್ದ ಕಾರಣ ನಿಮ್ಮ ಸಲಹೆ ಸೂಚನೆ ಕೂಡ ನಾವು ತಗೊಳ್ಳಿಕ್ಕೆ ತಯಾರಿ ದಿಗಿದ್ದು ತಾವು ಕೂಡ ತಮಗೆ ಸ್ಪಷ್ಟವಾದ ಮಾರ್ಗದರ್ಶನ ಕೊಡಬೇಕಂತ ನಾನು ಇವತ್ತು ಹೇಳಿಕೊಳ್ತಾ ನಿಮಗೆಲ್ಲರಿಗೂ ನನ್ನ ಶುಭಾಶಯ ನಾನು ಸಲ್ಲಿಸಿಕೊಂಡು ನನಗೆ ಅರ್ಜೆಂಟ್ 2,000 ರೂಪಾಯಿ ದುಡ್ಡು ಗಳಿಸಬೇಕಂತೇಳಿ ಈ ಲೆಟ್ರ್ ಸಿಕ್ಕುದು ಯಾರಿಗೆ? ಪೋಸ್ಟ್ ಮಾಸ್ಟರ್ ನೋಡ್ತಾನಂತೆ ಲೆಟ್ರನ್ನು ತಲೆ ಸರಿ ಇಲ್ಲ ದೇವರಿಗೆ ಪತ್ರ ಬರ್ತದೆ ಅಂತ ಹೇಳಿ ಹರಿದು ಬಿಸಾಡ್ತಾನಂತೆ. 1 ವಾರ ಹೋಗಿ ಇನ್ನೊಂದು ಲೆಟ್ರ್ ಬರ್ತದೆ. ನಾನು ಭಾಳ ಕಷ್ಟದಲ್ಲಿದ್ದೇನೆ, ಮೊನ್ನೊಂದು ಪತ್ರ ಬರೆದಿದ್ದೇನೆ, ನ್ಯಾಯ ಪೈಸೆ ಬರಲಿಲ್ಲ. ಈ ಲೆಟ್ರ್ ಸಿಕ್ಕಿದ ತಕ್ಷಣ ನನಗೆ ಅರ್ಜೆಂಟ್ 2,000 ರೂಪಾಯಿ ದುಡ್ಡು ಗಳಿಸ್ಬೇಕಂತೇಳಿ 2ನೇ ಲೆಟ್ರ್ ನೋಡುವಾಗ ಪಾಪ ಪೋಸ್ಟ್ ಮಾಸ್ಟರ್ ಅಲ್ಲ, ಭಾಳ ಬೇಸರ ಆಗ್ತದೆ. ಈ ಮನುಷ್ಯ ಭಾಳ ಕಷ್ಟದಲ್ಲಿ ಇರಬೇಕಂತ ಹೇಳಿಕೊಂಡು ಅವನು ಸ್ವಂತ ಕಿಸೆಯಿಂದ 1,000 ರೂಪಾಯಿ ದುಡ್ಡು ತೆಗೆದು ಇದೇ ಅಡ್ರೆಸ್ಸಿಗೆ ಮನಿ ಆರ್ಡ್ರ್ ಮಾಡ್ತಾನೆ ಸಮಾಧಾನ ಆಗಲಿ ಅಂತೇಳಿ. ಇವನಿಗೆ ಇಲ್ಲಿ 1,000 ಸಿಕ್ಕಿದ ತಕ್ಷಣ ಪಕ್ಕದ ಅವನ ಅಂಗಡಿಯವನು ಕೇಳ್ತಾನಂತೆ, ನಿನ್ನ ತನಕ ನಿನ್ನ ಕೈಲಿ ಒಂದು ನಯ ಪೈಸೆ ಇಲ್ಲ ಮಾರ್ರೆ, ಈಗ ನಿನ್ನ ಕೈಗೆ 1,000 ರೂಪಾಯಿ ನೋಟು ಬಂದಿದೆ, ಇದು ಎಲ್ಲಿಂದ ಬಂದಿದೆ ಅಂತೇಳಿ. ಅವನು ಹೇಳ್ತಾನಂತೆ, ನಾನು ಭಾಳ ಕಷ್ಟದಲ್ಲಿದ್ದೆ, ನಾನು ಭಾಳಷ್ಟು ಕಷ್ಟದಾಗ ದೇವರಿಗೆ 2 ಪತ್ರ ಬರೆದೆ,
ನಾನು ಭಾಳ ಕಷ್ಟದಲ್ಲಿದ್ದೇನೆ, ನನಗೆ ಅರ್ಜೆಂಟ್ 2 ಸಾವಿರ ದುಡ್ಡು ಕಳಿಸ್ಬೇಕಂತೇಳಿ ದೇವರು ನನಗೆ 2 ಸಾವಿರ ದುಡ್ಡು ಕಳಿಸಿದ್ದಾನೆ. ಈ ಕಳ್ಳ ಪೋಸ್ಟ್ ಮಾಸ್ಟರ್ 1,000 ರೂಪಾಯಿ ತಿಂದು ನನಗೆ 1,000 ರೂಪಾಯಿ ಕೊಟ್ಟು ಮಾತ್ರ ಹೇಳ್ತಾನೆ. ಸಮಾಜದಾಗ ಸ್ವಾಭಾವಿಕ ಜನರನ್ನು ಮೆಚ್ಚಿಸಲಿಕ್ಕೆ ಅಷ್ಟು ಸುಲಭ, ಭಾಳ ಕಷ್ಟ ಇದೆ.